ವಿಟ್ಲದ ರಸರು ಹೀಗೆ ಹರಿವಾಣದಂತೆ ಅಗಲವಾಗಿರುವ ತುಳುಭೂಮಿ ಎನ್ನುವುದು ಹಲವು ವಿಭಾಗಗಳಾಗಿ ಆಳ್ವಿಕೆಗೆ ಒಳಪಟ್ಟದ್ದು ಸತ್ಯ. ಅದರಲ್ಲಿಯೂ 1000 ಸೀಮೆಯ ನಾಡಾದ ಈ ಪಂಜಕ್ಕೆ ಕೇವಲ ಬಲ್ಲಾಳನಾದ ನಾನು ವೈಭವದ ಆಡಳಿತ ಕೊಡ್ತಾ ಇದ್ದೇನಂತಾದ್ರೆ ಭವಿಷ್ಯದ ಹಿಂದಿನ ಅಥವಾ ಈಗ ನಾನು ವೈಭವದೆಲ್ಲ ಬೆರೆಯಬೇಕು ಅಂತಾದ್ರೆ ನನ್ನ ಹಿಂದಿನ ಘಟನೆಗಳೇ ಅದಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಒಂದು ಕಾಲಕ್ಕೆ ನಮ್ಮಪ್ಪಯ್ಯನಿಂದ ಒದಗಬೇಕಾದ ಪಂಜದ ಸೀಮೆಯ ನಾಡಿನ ಅಧಿಕಾರ ನಮಗೆ ದಕ್ಕುವುದಕ್ಕೆ ನನ್ನ ಚಿಕ್ಕಮ್ಮ ಕೊಡ್ಲಿಲ್ಲವಾಗಿತ್ತು. ಆ ಹೊತ್ತಿಗೆ ಅರಮನೆಯಿಂದ ಹೊರಗುಳಿದ ನಾನು ಚಂದುಗಿಡಿಯಾದ ನಿಮ್ಮ ಸಹಕಾರದ ಮೂಲಕವಾಗಿ ಈ ಪಂಜದ ಸೀಮೆಯ ಅಧಿಕಾರವನ್ನು ಮತ್ತೊಮ್ಮೆ ನನ್ನ ಕೈವಶ ಮಾಡಿಕೊಂಡು ಆಡಳಿತಗಾರನಾಗಿ ಬೆರೆಯುತ್ತಾ ಇದ್ದೇನೆ. ಪರಿವಾರ ಪಂಚಲಿಂಗೇಶ್ವರ ದೇವರ ಆಶೀರ್ವಾದವೋ ಎಂಬಂತೆ ನಮ್ಮ ಸಂತೋಷಕ್ಕೆ ನಮ್ಮ ವೈಭವಕ್ಕೆ ಇಲ್ಲಿಯವರೆಗೆ ಯಾವ ಕೊರತೆಯೂ ಆದದ್ದಿಲ್ಲ. ಸೇರಿರುವ ಜನಮಂದಿಗಳೆಲ್ಲವರು ಕೂಡ ನಮಗೆ ವಿಜಯದ ಘೋಷವನ್ನೇ ಹೇಳ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ರಾಜನ ವೈಭವದ ನಿಜವಾದ ನಿಕ್ಷೇಪ ಎಲ್ಲಿರುವುದು ಅಂತ ಕೇಳಿದ್ರೆ ಮಂತ್ರಿಯ ಬುದ್ಧಿಮತ್ತೆಯಲ್ಲಿ ಅಂತ ತಿಳಿದವರು ಹೇಳ್ತಾರೆ. ನನ್ನ ದಾರಿ ತಪ್ಪುವಿಕೆಯಲ್ಲಿ ಸದಾ ಒದಗಿ ಬಂದು ಸರಿಯಾದ ದಾರಿಯಲ್ಲಿ ನಡೆಸುವಂತೆ ನೀವು ಒದಗಿ ಬಂದ ಕಾರಣಕ್ಕಾಗಿ ಕೇವಲ ಬಲ್ಲಾಳನಿಗೆ ಯಾವ ದುರಿತಗಳಿಲ್ಲ. ನಮ್ಮ ಕೆಲಸವೇ ಅದೇ ಅಲ್ವಾ ಸ್ವಾಮಿ? ಹೌದಲ್ಲ. ಆದರೂ ಕೂಡ ಇಂದೊಂದು ವಿಶೇಷ ಸುದ್ದಿ ಇದೆ ಸ್ವಾಮಿ. ಪಲು ಪಟರು ಸೇನೆಯನ್ನು ಮುನ್ನಡೆಸುವಲ್ಲಿ ಇಲ್ಲಿಯವರೆಗೆ ಚಂದುಗಿಡಿಯೋದ ನೀವೇ ಮಂತ್ರಿಸ್ಥಾನದಲ್ಲಿದ್ದರೂ ಕೂಡ ಪ್ರಮುಖರಾಗಿ ವ್ಯವಹರಿಸಿದವರು. ಒಂದು ಅರ್ಥದಲ್ಲಿ ಸೇನೆಯೊಳಗೆ ಯಾವ ಕೊರತೆಯೂ ಇಲ್ಲಿಯವರೆಗೆ ಆದದ್ದಿಲ್ಲ. ಹಾಗೆಂದು ರಾಜನಾದವನು ಕಾಲ ಕಾಲಕ್ಕೆ ತನ್ನ ಸೇನೆಯ ಬಲಿಷ್ಠತೆಯನ್ನು ಹೆಚ್ಚುಗೊಳಿಸಬೇಕಾದುದು ಕರ್ತವ್ಯ ತಾನೆ. ಆ ವಿಭಾಗದಲ್ಲಿ ಆಲೋಚಿಸುತ್ತಾ ಇರುವ ಹಾಗೆಯೇ ಹೊಸ ವಿಷಯವೊಂದನ್ನು ನಾ ಕೇಳಿದೆ ಸ್ವಾಮಿ. ಏನದು ವಿಚಾರ? ಇಷ್ಟೇ, ಪಂಜದ ಈ ಸೀಮೆಗೆ ಉಭಯ ಬಿಲ್ಲಾಳುಗಳು ಬಂದಿದ್ದಾರೆ. ಬಿಲ್ಲವ ಕುಲದಲ್ಲಿ ಉದಿಸಿಕೊಂಡಂತ ಕೋಟಿ ಚೆನ್ನಯ್ಯರನ್ನುವಂತಹ ದಷ್ಟಪುಷ್ಟ ನಾಯಕರು ಯುವಕರು ಈ ಕಾಲಕ್ಕೆ ಒದಗಿ ಬಂದಿದ್ದಾರೆ ಎನ್ನುವ ಸುದ್ದಿ ನಮಗೆ ತಿಳಿದಿದೆ. ನೀವೇನು ಯೋಚನೆಯನ್ನು ಮಾಡಿದ್ದೀರಿ ಸ್ವಾಮಿ? ಸಂದರ್ಭ ಒಳ್ಳೆಯದೇ ಉಂಟು. ಏನು? ನಮ್ಮ ಸೇನೆಯಲ್ಲಿ ಅಂತಹ ಉಭಯರು ಇದ್ದರು ಅಂತಾದ್ರೆ ನಮ್ಮ ವೈರಿಗಳ ಎದೆಯಲ್ಲಿ ಒಂದು ನಡುಕ ಹುಟ್ಟಲಿಕ್ಕಿಲ್ವೋ? ಖಂಡಿತವೇ. ಹಾಗಾದ್ರೆ ಅಂತವರನ್ನು ಕರೆಸಬೇಕು ಅಂತ ಇದ್ದೇನೆ. ಈ ಬಗೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬೇಕು ಸ್ವಾಮಿ. ಒಳ್ಳೆಯ ಆಲೋಚನೆ. ಆದರೆ ನಮ್ಮ ಸೇನೆಯಲ್ಲಿ ಪರಾಕ್ರಮಶಾಲಿಗಳು ಬಹಳಷ್ಟು ಮಂದಿಗಳಿದ್ದಾರೆ. ಯಾವ ಕಾಲದಲ್ಲಿ ಎಂತಹ ಸಂದರ್ಭ ಒದಗಿ ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯ ಇದ್ದವರಿದ್ದಾರೆ. ಬಂದಂತಹ ಇರುವ ಬಿಲ್ಲಾಳುಗಳು ಕೋಟಿ ಚೆನ್ನಯ್ಯರು ಯುವಕರು ನಮ್ಮ ನಾಡಿಗೆ ಬಂದಿದ್ದಾರೆ. ಅವರನ್ನು ಸೇರಿಸಿಕೊಳ್ಳಬೇಕೆನ್ನುವಂತಹ ಯೋಚನೆಯೇ ಸ್ವಾಮಿ. ನಿಮ್ಮದಾದಂತಹ ಅಗಾಧವಾದಂತಹ ಈ ಆಡಳಿತದಲ್ಲಿ ಯಾವ ಕೊರತೆಯೂ ಇಲ್ಲ. ನಿನ್ನೆಯೋ ಇವತ್ತೋ ಈಗಲೂ ಬಂದಿರುವಂತಹ ಈರುವರನ್ನು ನಮ್ಮ ಸೇನೆಗೆ ಸೇರಿಸಿಕೊಳ್ಳುವ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಇದ್ದೀರಲ್ಲ. ನಿಮ್ಮ ಒಂದು ಅಭಿಪ್ರಾಯ ಸಾಧು ಅಂತ ಹೇಳಿದ್ರೆ ಕರೆಯಿಸುವುದು ಸೇರಿಸಿಕೊಳ್ಳುವುದು ಅಂತಲೇ ಇದ್ದೇನೆ. ದೃಷ್ಟಿಭೂತಂ ನ್ಯಸೇತ್ಪಾದಂ. ಸ್ವಾಮಿ, ಕಾಲಿಡುವ ಮೊದಲು ಕಣ್ಣಿಡಬೇಕು ಅಲ್ವಾ? ಯಾವನೇ ಒಬ್ಬ ವ್ಯಕ್ತಿಯಾಗಲಿ ನಮ್ಮಲ್ಲಿಗೆ ಬರ್ತಾನೆಂತಾದ್ರೆ ಅವನ ಪೂರ್ವಾಪರಗಳನ್ನು ನಾವು ಯೋಚಿಸಬೇಕು. ನಮ್ಮಲ್ಲಿ ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಪ್ರಜೆಗಳಿದ್ದಾರೆ. ಎಲ್ಲವರಿಗೂ ಕೂಡ ಅದು ಹಿತ ಅಂತ ಎನಿಸಿಕೊಳ್ಳಬೇಕು. ನಮ್ಮಿಬ್ಬರಿಗೆ ಅದು ಹಿತ ಅಂತ ಆದ್ರೆ ಅದನ್ನು ಒಪ್ಪಿಕೊಳ್ಳುಕ ಆಗುವುದಿಲ್ಲ. ನನಗೊಂದು ಅವಕಾಶವನ್ನು ಕೊಡಬೇಕು ಸ್ವಾಮಿ. ನೀವು ಒಂದು ಸ್ವಲ್ಪ ಸಮಯ ಅಷ್ಟೇ ಅಲ್ಲ, ಯೋಚನೆ ಮಾಡುವುದು ಬೇಡ. ನೀವು ಮಂತ್ರಿಗಳೇ, ನೀವು ಹೇಗೆ ವಿವೇಚಿಸ್ತೀರೋ ಅಥವಾ ನಿಮಗೆ ಎಷ್ಟು ಕಾಲಾವಕಾಶ ಬೇಕು ಎನ್ನುವುದನ್ನು ನಾ ಕೊಡ್ತೇನೆ. ನಾಳೆಯ ಮೂಲಕಕ್ಕೆ ನಾ ಬಂದ ವೇಳೆಗೆ ಇದು ಹೇಗೆ ಎನ್ನುವುದರ ಬಗ್ಗೆ ನೀವು ತೀರ್ಮಾನವನ್ನು ಕೈಗೊಂಡು ಬನ್ನಿ. ನಾವು ಒಳಮನೆಯನ್ನು ವಿಶ್ರಾಂತಿ
ಸಭೆಯೊಳಗೆ ಮಂಜು ಕವಿದಂತಾಯ್ತು, ಮಂಜು ಕವಿದಂತಾಯ್ತು ಚಲ್ದು ಗಿಡಿ ಸಚಿವಂಗಿ ಕಂಜಾನನವು ಬಾಡಿ ಕಂಜಾನನವು ಬಾಡಿ ಬಳಲಿ ಹೃದಯದಿ ಶೂರ ಸಿದ್ಧಿಸಿದ ತೆರನಾದುದು ಹೃದಯದಿ ಶೂರ ಸಿದ್ಧಿಸಿದ ತೆರನಾದುದು ನಂಜ ನುಂಗಿದ ನಿವರು ದೊರೆಯ ಸೇರಲು ನಮ್ಮ ನಂಜಿಪರುವೋ ಎಮ್ಮ ಸ್ಥಾನಕ್ಕೆ ಚ್ಯುತಿಬಹುದು ಇವರನ್ನು ಹಿಂದೆ ಬಂಧಿಸುವ ಯತ್ನಗೈಯುವೆನು ಪಂಚಾಧಿಪತಿಯ ನುಡಿ ರಚಿಸಿದು ಸಭೆಯೊಳಗೆ ಅಕಟಕಟ ಎಂತ ಮಾತುಗಳನ್ನು ಕೇಳುತ್ತಾ ಇದ್ದೇನೆ. ಪಂಜಾಧಿಪತಿಯಾದಂತಹ ಕೇವಲ ಬಲ್ಲಾಳನ್ನು ನುಡಿದ ವಾಕ್ಯ. ಈರುವರು ಬಿಲ್ಲಾಳುಗಳು ಸಮರ ಸಮರ್ಥರು ಈ ನಮ್ಮ ನಾಡಿಗೆ ಬಂದಿದ್ದಾರೆ. ಸೇನೆಯಲ್ಲಿ ಸೇರಿಸುವ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎನ್ನುವ ಹಾಗೆ ನನ್ನನ್ನು ಕೇಳಿದ ಕ್ಷಣವೇ ಶೂಲವೇ ನನ್ನ ಹೃದಯವನ್ನು ಬಂದು ಚುಚ್ಚಿದ ಅನುಭವ. ಒಬ್ಬೊಬ್ಬ ಆಶ್ಚರ್ಯವಾಗುತ್ತಾ ಇದೆ. ಅವರೀರುವರ ಬಗ್ಗೆ ನಾನು ಚೆನ್ನಾಗಿ ಕೇಳಿ ತಿಳಿದವನಿದ್ದೇನೆ. ಈ ಪಂಜ ಸೀಮೆಗೆ ಅವರು ಬಂದರಂತಾದ್ರೆ ನಾನು ಎಣಿಸಿದ್ದೆಲ್ಲವೂ ಕೂಡ ನಿಷ್ಫಲವಾಗಿ ಹೋಗುತ್ತದೆ. ಛೇ, ಇಲ್ಲಿಗೆ ಬರಬಾರದು, ಅವರಿಲ್ಲಿ ಇರಬಾರದು. ಏನಾದ್ರೊಂದು ಉಪಾಯವನ್ನು ಮಾಡಬೇಕು. ಏನು ಮಾಡೋಣ, ಏನು ಮಾಡೋಣ, ಏನು ಮಾಡೋಣ, ಏನು ಏನು ಅಂತ ಕಣ್ಣು ಕಾಣುದಿಲ್ವ ನಿನಗೆ? ನನಗೆ ಕಾಣ್ತದೆ, ನಿನಗೆ ಕಾಣುವುದಿಲ್ಲ. ಇಷ್ಟು ಮಾತಾಡೋದು ದೊಡ್ಡ ಜನವೇ ನಾನು. ಮೈ ಮೇಲೆ ನಾನು ತಾಕಿದ್ದ, ನೀನು ತಾಕಿದ್ದ. ನಾನು ಆ ಕಡೆ ನೋಡ್ತಾ ಇದ್ದೆ, ನೀನು ಹಿಂದಿಂದ ಬಂದವ, ನಾನು ಮುಂದೆ ಇದ್ದವ. ಹಿಂದಿಲಿದ್ದ ನನಗೆ ಕಣ್ಣು ಉಂಟಾ? ಎಲ್ಲಿಗೆ ಎಲ್ಲಿಗೆ ಬಂದದ್ದು? ಯಾರನ್ನು ನೋಡ್ಲಿಕ್ಕೆ ಬಂದದ್ದು ನೀನು? ಪಂಜವೇ, ಸಂಶಯ ಇಲ್ಲ. ಇಲ್ಲಿ ಕೆಮರ ಎತ್ತದು ಕೇಮರ, ಕೇಮರ ಅದು ಕೆಮರ. ಬಾಯಿಲಿ ಕೇಮರ ಬಲ್ಲಾಳನ್ನು ನೋಡಬೇಕಾ? ನೋಡಬೇಕು ಅಂತ ಆದ್ರೆ ನೀನು ಯಾರು? ನೀನೆಲ್ಲಿಂದ ಬಂದವ? ಯಾಕೆ ಬಂದವ? ನಾನು ಮಧುಮಲೆಯಿಂದ ಬಂದವ. ಹೌದು, ಅವರು ಕಳುಹಿಸಿದ್ದು ನಾನು. ಓಹೋ, ಅವರು ಕಳುಹಿಸಿ ಇಲ್ಲಿಗೆ ಬಂದದ್ದ? ನಿನಗೆ ಎಷ್ಟು ಅವಸರ ಇದೆ? ಮತ್ತೆ ಬೇಗ ಹೋಗ್ಬೇಕು, ಬೇಗ ಆಡ್ಬೇಕು, ಬೇಗ ಬರಬೇಕು. ಕೇಮರ ಬಳ್ಳಾರನ್ನು ನೋಡಬೇಕು ಅಂತಾದ್ರೆ ಮೊದಲು ನನ್ನನ್ನು ನೋಡಬೇಕು. ನೀವು ಯಾರು ಜನ? ನೀವು ಯಾರು ಅಂತ? ಯಾರು ಜನವ? ಅಷ್ಟು ತಾತ್ಸಾರವ? ನನ್ನನ್ನು ನೋಡುವಾಗ ನಿನಗೆ ಗೊತ್ತಾಗೋದಿಲ್ವಾ? ಜೇನಿನ ಇದು ಎಲ್ಲ ಜೇನಿನ ಇದು ಗಡ್ಡ, ಇದು ಗಡ್ಡ. ಮತ್ತೆ ನೀವು ಜನ ಯಾರು? ನಾನು ಇಲ್ಲಿಯ ಮಂತ್ರಿ. 7 ಮಂದಿಗಳಲ್ಲಿ ಒಬ್ಬ. ಗೊತ್ತಾಯ್ತಾ? ಯಾವ ಮಂತ್ರಿ? ನಾನೇ ಚಂದುಗಿಡಿ. ಮುಖ ನೋಡುವಾಗಲೇ ಗೊತ್ತಾಗ್ತದೆ. ಮಹಾ ನಂಜಿಯಲ ವ್ಯಕ್ತಿ. ಎಂತದು ಇಷ್ಟು ತಾತ್ಸಾರ? ಎಂತ ವಿಷಯ? ಎಂತ ಎಂತದು? ಅವರನ್ನು ನೋಡಿ ಬರ್ತಾರೆ.
ಮಂತ್ರಿ ನಾನಂತ ಹೇಳಿದ ಮೇಲೆ ಅವರನ್ನು ನೋಡ್ಲಿಕ್ಕೆ ನೀನೆಲ್ಲಿಗೆ ಒಳಗೆ ಹೋಗುದು? ನಾನು ಕಳುಹಿಸಿ ಆಗಬೇಕಲ್ಲ. ಮಹಾರಾಜರಿಗಿಂತ ದೊಡ್ಡ ಮಂತ್ರಿಯ ಎಂತ ಮಂತ್ರಿ ನೀವು? ಮಹಾರಾಜರಿಗೆ ಏನು ವಿಷಯವನ್ನು ಮುಟ್ಟಿಸಬೇಕಿದ್ದು ಕೂಡ ಮೊದಲು ನನ್ನಲ್ಲಿ ನಾನೇ. ನಿನಗೆ ಏನು ಹೇಳುವುದಿದ್ರು ಕೊಡುವುದಿದ್ರು ಹೇಳಲಿಕ್ಕಿಲ್ಲ, ನನ್ನಲ್ಲಿ. ಕೊಡುವುದೆಯಾ? ಎಂತದ್ದು ಕೊಡ್ತೀನಿ? ಓಲೆಯ ಕೊಡು. ಮತ್ತೆ ಹೊತ್ತಿ ಯಾಕೆ? ಆಗ ಕೊಟ್ಟದ್ದಲ್ಲ. ಎಲ್ಲಿ? ಯಾರು ಕೊಟ್ಟದ್ದು? ಒಂದು ನೆನಪು ಶಕ್ತಿ ಬೇಕಾಯ್ತು. ಇವ ಯಾವ ನೀವು? ಕೊಟ್ಟಾಗಿದೆ, ನೆನಪು ಶಕ್ತಿ ಇಲ್ವಾ? ನೀನು ಬರುವಾಗ ಏನಾದ್ರೂ ಮುಟ್ಟಿದ್ಯಾ? ನೀನು ಏನು ಮುಟ್ಲಿ? ಎಲ್ಲಿಯಾದ್ರೂ ತಾಗಿದ್ಯಾ? ಮತ್ತೆ ನಿನಗೇ ನೆನಪು ಶಕ್ತಿ ಕೊಟ್ಟದ್ದು ಗೊತ್ತಿಲ್ಲ ನಿಮಗೆ? ಯಾರಿಗೆ ಓಲ ಕೊಟ್ಟದ್ದು? ನನ್ನಲ್ಲಿ ಕೊಡ್ಲಿಲ್ಲ ನೀನು. ಭಾರಿ ಸಂತಾನಗಳು ಬರ್ತವೆ, ಒಂದೊಂದು ಬರ್ತವೆ ಇಲ್ಲಿಗೆ. ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ನೀನೇ ನೋಡು. ನನಗೆ ಸ್ವಲ್ಪ ನೆನಪು ಶಕ್ತಿ. ಹೌದಪ್ಪ. ಮತ್ತೆ ನೀನು ಯಾರ್ಯಾರನ್ನು ಹೇಳು. ಇದು ಕೇಮರ ಬಳ್ಳಾರಿಗೆ ಓದಬೇಡಿ, ಅವರಿಗೆ ಇದ್ದದ್ದು. ಆಯ್ತಾಯ್ತು, ನಾನು ಕೊಡ್ತೇನೆ. ನಿಮಗೇನಾದ್ರೂ ದೂರದಿಂದ ಬಂದಿದ್ದೀರಿ, ಒಂದು ವ್ಯವಸ್ಥೆ ಏನಾದ್ರೂ ಕೊಡುವ? ದೂರ ಭಾರಿ ದೂರ. ವಿಷಯ ನನಗೆ ಗೊತ್ತಿಲ್ಲ. ಅಲ್ಲ, ನೀವು ಊಟ ಮಾಡ್ತೀರಿ. ಊಟ ನಿನಗೆ ಊಟ ಬಡಿಸಿದ್ರೆ ಅದಕ್ಕೆ ವಿಷ ಆಗ್ತಿರ್ತೀವಿ. ಮಂತ್ರಿಗಳ ವಿಷಯ ನನಗೆ ಗೊತ್ತಿಲ್ಲ. ನಿಮಗೆ ಏನಾದ್ರು ಅವನಿಗೆ ಕೇಳುವುದಿಲ್ಲ. ಮಂತ್ರಿಗಳು ನಿಮಗೆ ಎಷ್ಟು ಮಾಡ್ತಾರೆ ಅಂತ ಕಾಯ್ತು. ಊರಿಗೆ ಮಾಡಬೇಡಿ. ನಾನು ಬಡಿಬೇಕಾ? ನೀನು ಹೋಗ್ತೀಯ? ನನ್ನ ಹಿಂಡಿದ್ರೆ ಸ್ವಲ್ಪ ಜೇನು ತುಪ್ಪ ಬಂದಿತ್ತು. ಹಿಂಡು ಬಾ. ಪಡುಮಲೆಯಿಂದ ಬಂದವ ಓಲೆ ತಂದಿದ್ದಾನೆ. ಅವರಿಬ್ಬರು ಅಲ್ಲಿಂದಲೇ ಬಂದವರು. ಏನು ನೋಡುವ, ನೋಡುವ ವಿಷಯ ಏನು ಅಂತ ನೋಡುವ. ನಾವರಸಿದ್ದು ನಮಗೆ ಬಂದದ್ದು ಸರಿಯಾಯಿತು. ಆದರೆ ಸ್ವಲ್ಪ ಇಲ್ಲಿ ಬರೆದದ್ದೇ ಬೇರೆ, ನಾವು ಬರೆಯುವುದೇ ಬೇರೆ ಆಗಬೇಕು. ತಿದ್ದುಪಡಿ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಸರಿ ಅರಸನಲ್ಲಿ ಹೇಳೋಣ. ನೋಡುವ. ನಿಮಗಾಗಿ ಕೊಡುವುದಕ್ಕೆ ಹೇಳಿದ. ನನಗೆ ಸಿಕ್ಕಿದ ಕಾರಣ ನಾನು ಅದನ್ನು ತೆಗೆದುಕೊಂಡೆ. ಚಂದುಗಿಡಿಯವರೇ, ನೀವು ಇದನ್ನು ವಾಚಿಸಬೇಕು ಸ್ವಾಮಿ. ಪಡುಮಲೆಯ ಪೆರುಮಲಬಲ್ಲಾಳನಿಗೂ ನನಗೂ ಇರುವಂತಹ ಸಖ್ಯವೇ ಎಷ್ಟು ದೊಡ್ಡದು. ನನ್ನ ಮಿತ್ರ ಬರೆದ ಓಲೆಯನ್ನು ನಾವು ಓದಬೇಕು? ನೀವೇ ಓದಬೇಕು. ಅದು ಚಂದ ಸ್ವಾಮಿ. ಸೇರಿರುವ ಸಭೆಯ ಮಧ್ಯೆಯಲ್ಲಿ ನೀವೇ ಓದುವವರಾಗಿ ನಾ ಕೇಳುವ. ಮಿತ್ರ ಅಂಬುಜಾವಳಿಗ ಮಿತ್ರ ನಿಂತೆಸವ ದರಿತ್ರಿಪತಿ ಪಂಜಾಧಿಪತಿಗೆ ದಾತ್ರೀಶ ಪಡುಮಲಾಧಿಪ ಪಡುಮಲಾಖ್ಯ ಬಲ ಮಿತ್ರ ಭಾವದಿ ಬರೆದ ಲಿಖಿತ. ಒಡೆಯ, ನಿಮ್ಮೆದುರಿನಲ್ಲಿ ವಾಚಿಸ್ತೇನೆ. ವಿಜಯಾಭ್ಯುದಯ ಸಂವತ್ಸರ. ಮೊದಲಾಗಿ ಸ್ವಸ್ತಿ ಶ್ರೀ, ಒಳ್ಳೆಯ ಶುಭ ಸೂಚನೆ ಸ್ವಾಮಿ. ಶಕ ವರುಷಗಳನ್ನೆಲ್ಲ ಬರೆದು ನಿಮಗೆ ವಂದನೆಗಳನ್ನು ಅರ್ಪಿಸಿದ್ದಾರೆ. ವಿಶೇಷವಾಗಿ ಮಿತ್ರಾಂಜಾಂಬವಳಿಗೆಲ್ಲ, ಅಂದರೆ ಮಾನಸ ಸರೋವರದಲ್ಲಿ ಹುಟ್ಟಿರುವಂತಹ ತಾವರೆಯು ಸೂರ್ಯನ ಉದಯವು ಯಾವಾಗ ಆಗುತ್ತದೆ ಎನ್ನುವ ಹಾಗೆ ಕಾಯುತ್ತಿರುವಂತೆ, ತದ್ರೀತಿಯಲ್ಲಿ ನಮ್ಮ ನಿಮ್ಮ ಮಿತ್ರತ್ವ ಹೀಗಿದೆ ಎನ್ನುವ ಹಾಗೆ ವಿಶೇಷವಾಗಿ ಸಾಹಿತ್ಯ ಭರಿತವಾಗಿ ಓಲೆಯ ಒಕ್ಕಣೆ ಇದೆ ಸ್ವಾಮಿ. ನಿಮ್ಮ ಒಂದು ಸಂಬಂಧ ಎಷ್ಟು ಚಂದ ಸ್ವಾಮಿ. ನಾವು ಕ್ಷೇಮ, ನಿಮ್ಮ ಕ್ಷೇಮವನ್ನು ತಿಳಿಸಿ ನೀವು ಕ್ಷೇಮಿಗಳೆಂದು ನಾವು ಭಾವಿಸಿದ್ದೇವೆ. ಹೀಗೆಂದು ಆದರೆ ನೇಮ ಮೀರುತ್ತಲಿರುವ ಪಾಲಕರು ನಮ್ಮೊಳತಿ ಪ್ರೇಮಿ ಮಂತ್ರಿಯನ್ನು ವಧಿಸಿದರು. ಹಿರಿಯಾತ ಕೋಟಿ ಗಿರಿಯನು ಚೆನ್ನಯ್ಯನು ದುಷ್ಟದರೊಳಗೆ ಬಲಾನ್ವಿತರು. ಅರಿಯದಂಡಗಳು ತೊರಗಿದರು ನಿಮ್ಮೂರಿಗೆ ಬರಲಲ್ಲಿ ಹಿಡಿದು ಕೆಳಗಿರುವುದು. ಒಡೆಯ, ನಮ್ಮ ಈ
ಓಡಿ ಬಂದಿದ್ದಾರೆ, ನಮ್ಮ ನ್ಯಾಯಕ್ಕೆ ತಿರಸ್ಕಾರವನ್ನು ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ನೀವು ನಿಮ್ಮಲ್ಲಿಗೆ ಬಂದರೆ ಅವರನ್ನು ಬಂಧಿಸಿ ನಮಗೆ ಒಪ್ಪಿಸಬೇಕು ಹೀಗೆಂದು ಒಲೆಯಲ್ಲಿ ಒಕ್ಕಣೆ ಇದೆ. ಏನು ಮಾಡುವುದು? ಇಂತನು ಅಲಿಖಿತವನ ಮಂತ್ರಿ ವಾಚಿಸ ಕೇಳ್ದು ಚಿಂತಿಸಿದ ಭೂಪನಿವರ ಎಂತು ಬಿಡಲೆಂದೆನುತ ಹಂಬಲಿಸಿದ ದಿವಸ ಸಪ್ತದೊಳೆಂದ ಭೂಪನಿಗೆ ನಾವೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತದೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಾಗಿ ಹೋಯಿತಲ್ಲ. ಅದು ಹಾಗೆ ಸ್ವಾಮಿ. ಬಂದ ಕೋಟಿ ಚೆನ್ನೈಯರು ನಮಗೆ ಆತ್ಮೀಯರಾಗಿದ್ದಾರೆ ಅಂತ ಭಾವಿಸಿದ್ರೆ ನನ್ನ ಆತ್ಮೀಯನಿಗೆ ಅವರು ವಿರೋಧಿಗಳಾಗಿದ್ದಾರೆ ಅಂತ ಗೊತ್ತಾದ್ರೆ ನನಗೂ ಎಷ್ಟು ಒಳ್ಳೆಯ ಭಾವನೆ ಇತ್ತು ಅವರ ಮೇಲೆ. ಅವರಿಗೆ ನಾವು ಅವಕಾಶವನ್ನು ಕೊಟ್ಟೆವು ಅಂತಾದ್ರೆ ನನ್ನ ಮಿತ್ರನ ವೈರವನ್ನು ನಾನು ಕಟ್ಟಿಕೊಂಡಾಗುತ್ತದೆ. ವ್ರಥ ವೈರವನ್ನು ಯಾವ ಅರಸನು ಕಟ್ಟಿಕೊಳ್ಳಕೂಡದು. ವಿಚಾರ ಅದಲ್ಲ. ಏನು ಅರಸರೇ? ಬಂದಂತಹ ಕೋಟಿ ಚೆನ್ನೈಯರನ್ನು ಕಟ್ಟುವ ಬಗೆಯಾದ್ರೂ ಹೇಗೆ? ನಿಮ್ಮಪ್ಪನ್ನವನ್ನು ತಿಂದವ ನಾನು. ಋಣವನ್ನು ತೀರಿಸಬೇಕಾದದ್ದು ನನ್ನ ಕರ್ತವ್ಯ. ನಿಮಗೆ ಯಾರು ವೈರಿಗಳು, ನನಗೆ ಅವರು ವೈರಿಗಳಾಗಿದ್ದಾರೆ. ಬಂದಿರುವಂತಹ ಕೋಟಿ ಚೆನ್ನೈಯರನ್ನು ಕಟ್ಟಿಕೊಡಬೇಕು ಎನ್ನುವ ಹಾಗೆ ಹೇಳಿದ್ದಾನೆ. ಅಂತವರ ಬಗ್ಗೆ ಯೋಚನೆಯನ್ನು ಬಿಟ್ಟು ಬಿಡಿ. ನಾನಿದ್ದೇನೆ, ನೀವು ಇದ್ದೀರಿ. ಅವರನ್ನು ಕಟ್ಟಿ ನಾನು ತರ್ತೇನೆ. ಆದ್ರೆ ಒಂದು ವಿಷಯ, ಏನಾಗಬೇಕು ಹೇಳಿ. ಪರಾಕ್ರಮಿಗಳಿದ್ದಾರೆ, ಧೀರರಿದ್ದಾರೆ, ಅವರಿಗೂ ಒಂದು ಜನಬೆಂಬಲವಿದೆ ಎನ್ನುವುದು ಗೊತ್ತಾಗಿದೆ. ಅದಕ್ಕೆ ಮೊದಲು ಅವರನ್ನು ಹಿಡಿಯಬೇಕು ಅಂತಾದ್ರೆ ಸ್ವಲ್ಪ ಖರ್ಚಾಗಬಹುದು ಸ್ವಾಮಿ. ಸಾಧಾರಣ ಎಷ್ಟು ಬೇಕಾದೀತು? ಎಷ್ಟು ಅಂತ ಹೇಳಲಿಕ್ಕಾಗುವುದಿಲ್ಲ. ನೀವು ಮನಸ್ಸು ಮಾಡಿದ್ರೆ ಆದೀತು. ಆಲೋಚನೆ ಮಾಡಬೇಡಿ. ಓಲೆಯ ಒಕ್ಕನೆಗೆ ಮರ್ಯಾದೆಯನ್ನು ನಾವು ಕೊಟ್ಟಿದ್ದೇವೆ. ಬಂದ ಅವರನ್ನು ನಾವು ಕಟ್ಟಿ ಕೆಡಹಬೇಕಾದ್ದೇ ಕರ್ತವ್ಯ ಅಲ್ಲವೇ? ಭಂಡಾರದ ಕೀಲಿ ಕೈಯೇ ನಿಮ್ಮ ಕೈಯಲ್ಲಿ. ಇದನ್ನೇ ಒಳ್ಳೆ ಯಾವ ಕಾರಣಕ್ಕೂ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ ನಾ ಕೇಳುವುದಿಲ್ಲ. ಊರಿಗೆ ಊರೇ ಹೋದರೂ ಆದೀತು. ಕೋಟಿ ಚೆನ್ನೈಯರನ್ನು ಕಟ್ಟುವ ಕೆಲಸ ನಿಮಗೆ ಕೊಟ್ಟಿದ್ದೇನೆ, ಮಾಡುವುದರಲ್ಲಿ ಮುಂದುವರಿ. ಉಂಟಾ? ನಮಸ್ಕಾರ. ಅದೇ ತಲೆ ಬಿಸಿಲಿ ಇದ್ದೀನಿ ಅಂತ ಗೊತ್ತಾಯ್ತು. ನಮಸ್ಕಾರ. ಬಂತು. ಹಿಂದೆ ಕೊಡುವ ಆಲೋಚನೆ ಇಲ್ವಾ? ಕೊಟ್ಟ ಅಭ್ಯಾಸ ಇಲ್ಲ, ಬಂದದ್ದನ್ನು ಪಡ್ಕೊಳ್ಳುವುದು ಮಾತ್ರ. ನನಗೆ ಮೊದಲೇ ಗೊತ್ತುಂಟು. ಮತ್ತೆ ಕೊಟ್ಟದ್ದು ಯಾಕೆ? ನನ್ನ ಹತ್ರ ಒಂದು 10 ಬಾರಿ ಕುಡಿದು ಒಂದು 8 ಬಾರಿ ಮೊಟ್ಟೆ ದೋಸೆ ತಿಂದು ಹೋದದ್ದು ಇನ್ನೂ ಬಾಕಿ ಉಂಟು. ನಾನು ಯಾರ ಹತ್ರ ಹೇಳುವುದಿಲ್ಲ ಮೊಟ್ಟೆ ದೋಸೆದು ಬಾಕಿ ಉಂಟು ಅಂತ ಹೇಳಿ. ಅವಸರವಾಗಿ ಇದು ನಾನೇ ಪಯ್ಯ ಬಂತ. ಈಗ ಪೊಯ್ಯ ಉಂಟಿದೆ. ನಾನು ಬಂತಲ್ಲ. ಬಂದ್ರ? ಹೌದು, ನಾವು ಮಹಾರಾಜರನ್ನು ನೋಡ್ಲಿಕ್ಕೆ ಬಂದದ್ದು. ಮಹಾರಾಜರನ್ನು ಅವರಿಲ್ಲ. ನಾನು ಎಣಿಸುವುದರ ಮೊದಲು ಅಲ್ಲ, ಇದು ಏನು? ಈಗ ಅವರನ್ನು ಭೇಟಿ ಆಗಲಿಕ್ಕೆ ಬಂದದ್ದು ನಾವು. ಭೇಟಿ ಆಗ್ಲಿಕ್ಕೆ ಬಂದದ್ದ? ಹೌದು. ಈಗ ಅವರಿಗೆ ಸಮಯ ಇಲ್ಲ. ಹೌದಾ? ಅವರು ಒಮ್ಮೆ ಸಭೆಯನ್ನು ಮುಗಿಸಿ ಹೋಗಿ ಆಯ್ತು ವಿಶ್ರಾಂತಿಗೆ. ಮಹಾರಾಜರನ್ನು ನೋಡ್ಲಿಕ್ಕೆ ಬರ್ತದೆ, ನಾವು ಹೋಗುವ. ನೀನು ಒಬ್ಬನೇ ಅಲ್ಲ, ಯಾರಿದ್ದಾರೆ ಅವರು? ನನ್ನ ಭಾವಂದಿರು. ಇವರು ಯಾರು? ನನ್ನ ದೊಡ್ಡ ಭಾವ ಕೋಟಿ.
ನನ್ನ ಎರಡೇ ಭಾವ ಚೆನ್ನಯ್ಯ ಅಂತೇಳಿ. ಆ ಜನವೆಲ್ಲೋ ನಾನು ಹೇಳಿದ ತೆಗೆದಾಕಿದವ 3 ಕಾಸಿನವ ಇವನೇ. ಕೋಟಿ ಇದೇ ಓ ಚೆನ್ನಯ್ಯ ಕೈ ಕೈ ಜೈ ಜೈ. ಯಾವ ಸಂದರ್ಭ ಬಂದ್ರು ಮೈ ಮೇಲೆ ಒಂದು ಕೈ ಹಾಕ್ಲಿಕ್ಕೆ ಬಿಡ್ಬೇಡ. ಇವ ಕಂದಡಿ ಜಾತಿ ಇವ. ಹೆದರಬೇಡಿ, ನಾನಿದ್ದೇನೆ. ಇವನಷ್ಟು ತೆಗೆದಾಕಿದವರು ಬೇರೆ ಯಾರಿಲ್ಲ. ಸ್ವಲ್ಪ ಜಾಗ್ರತೆಯಾಗಿ ವ್ಯವಹಾರ ಮಾಡು, ನಾನು ಮುಂದುವರಿಸ್ತೇನೆ. ನಾಳೆ ಸಂಜೆ ಭೇಟಿ ಆಗುವ. ಯೋಚನೆ ಮಾಡಬೇಡಿ, ಹೋಗಿ. ಆಯ್ತು. ಅವನ ನಂದಾಗಿದೆ, ನಂಜಿ ನಗು ಇದೆಯಲ್ಲ. ಹೇಳಿದ್ದೀರಿ. ನಮಸ್ಕಾರ, ನಾನು ಬರ್ತೇನೆ. ಎಲ್ಲಿಗೆ? ನಾನು ಹೋಗ್ತೀನಿ ಅಂತ. ಎಲ್ಲಿಗೆ? ನೀನು ಅವರನ್ನು ಕರ್ಕೊಂಡು ಅವರು ಇಲ್ಲೇ ಇರಲಿ, ತೊಂದರೆ ಇಲ್ಲ. ಮಹಾರಾಜರನ್ನು ಭೇಟಿಯಾಗಿ ನಾಳೆ ಬರ್ತಾರೆ. ನಿನಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರಲ್ಲ, ಅಲ್ಲಿ ನಿಮಗಿಲ್ಲ ಅಲ್ಲ ಅದು. ಇನ್ನು ಇದ್ದದ್ದನ್ನೆಲ್ಲ ಕಟ್ಟಿಕೊಂಡು ಹೋಗಬೇಡ. ಆಯ್ತು ಆಯ್ತು, ಯಾಕಂದ್ರೆ ಎಲ್ಲ ನೀವೇ ಕಟ್ಕೊಂಡು ಹೋಗ್ತಾ ಇದ್ದೀರಲ್ಲ ಈಗ. ಜಾಗ್ರತೆ. ಅವು ಗಿಡಿ ಚಂದುಗಿಡಿ ಬಾವು ಹೇಳಿದ್ದಾರೆ. ಕೋಟಿ ಅಂದ್ರೆ ನೀನಯ್ಯ, ನಾನೇ. ಚೆನ್ನೈ ಅಂದ್ರೆ ಅವನ, ಹೌದು. ಅವ ತಮ್ಮನ. ನಾನಣ್ಣ. ಏ ಒಳ್ಳೇದಾಯ್ತು. ಏ ಅಪರೂಪದ ವ್ಯಕ್ತಿಗಳು ನೀವು, ನಮಗೆ ಅತಿಥಿಗಳು. ಹೌದು. ಅತಿಥಿ ಸತ್ಕಾರ ಮಾಡುವುದು ಈ ಒಂದು ದೇಶದ ಧರ್ಮ. ಈ ರೂಪ ಇನ್ನೂ ಕಾಣ್ಲಿಕ್ಕಿಲ್ಲ ಅಲ್ಲ, ಅಪರೂಪ ಅಂತ ಹೇಳಿ. ಅಪರೂಪ, ಹೌದೌದು. ನಾನು ಹಾಗೆ ಎಣಿಸಿದ್ದೇನೆ, ಇನ್ನು ಇದು ಇಲ್ಲ ಅಂತ. ನಿಮಗೊಂದು ವ್ಯವಸ್ಥೆ ಆಗಬೇಕಲ್ಲ, ನಿಮಗಾಗಿ ಹೊಸ ಸೌಧವೊಂದನ್ನು ಕಟ್ಟಿದ್ದೇನೆ. ದಿವ್ಯ ಸೌಧ. ಹೊಸೊಬ್ಬರು ನೀವು ಬರ್ತಾ ಇದ್ದೀರಿ ಎನ್ನುವ ವಿಷಯ ತಿಳಿದು ನಿಮಗಾಗಿ ಊರಿನ ಜನ ಹೇಳಿದ್ರು, ಸ್ವರ್ಗವನ್ನೇ ಇಳಿಸಿದ್ದೀರಿ. ಹೌದೌದು, ಮಂತ್ರಿಗಳ ಹೌದು. ನಿಮ್ಮ ಮನಸ್ಸಿಗೆ ಆನಂದ ಆಗುವ ರೀತಿಯಲ್ಲಿ ಎಲ್ಲೆಲ್ಲಿ ಏನೇನು ಬೇಕು, ಹೇಗೆ ಹೇಗೆ ಬೇಕು, ಯಾವಾಗ ಬೇಕು ಬನ್ನಿ, ಹೋಗು. ಬನ್ನಿ ಬನ್ನಿ ನೋಡಿ, ನಿಮಗಾಗಿ ವಿಶೇಷ ಆಕರ್ಷಣೆ. ಇದನ್ನೇ ಸ್ಪರ್ಶ ಮಂದಿರ ಅಂತ ಹೇಳಿ. ಮುಟ್ಟಿದ್ರೆ ಏನಾಗುದಿಲ್ಲ. ಮುಟ್ಟಿದ್ರೇನಾಗುವುದಿಲ್ಲ, ಸ್ಪರ್ಶ ಇಲ್ಲ ಮಾಡಿದ್ರೆ ಹೇಗೆ? ಮಂತ್ರಿಗಳೇ, ಅದು ಕೋಣ ಕೋಣ ಅಲ್ವಾ? ಅವ ಯಮ ಕೂತಿದ್ದಾನೆ ನೋಡು. ಅದೇ ಕೈಯಲ್ಲಿ ಏನುಂಟದು? ಕೈಯಲ್ಲಿ ಒಂದು ಆಸ ನೋಡು. ಹೌದು, ದಂಡವು ಉಂಟು ನೋಡು. ಅಲ್ಲ, ಅದರ ದೃಷ್ಟಿ ಇಲ್ಲಿಗೆ ಬಿದ್ದಿದೆಲ್ಲ. ಎಲ್ಲಿಗೆ? ಇಲ್ಲಿಗೆ ಇಲ್ಲ, ಅದು ಹಾಗೆ. ನೀನು ನೋಡಿದ್ರೆ ನಿನ್ನ ಕಡೆಗೆ ಬೀಳ್ತದೆ, ನಾನು ನೋಡಿದ್ರೆ ನನ್ನ ಕಡೆಗೆ ಬೀಳ್ತದೆ. ನೀನು ಸರಿಯಾಗಿ ವೀಕ್ಷಿಸು. ವಿಚಿತ್ರ ಅಲ್ವಾ? ಆದರೂ ಸತ್ಯ. ಅಲ್ಲ, ಇನ್ನೂ ನೋಡುವಂತದ್ದು ಉಂಟ. ಇಲ್ಲಿ ಹೊರಗೆ ಮಾತ್ರ ಅಲ್ವಾ, ಒಳಗೆ ಇನ್ನೂ ವಿಶೇಷ ಉಂಟು. ಹೌದಾ? ಬನ್ನಿ 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 ಬನ್ನಿ. ಏನು? ಬಾಗಿಲು ತೆಗೆಯೋ. ತೆಗೆಯುವುದಿಲ್ಲ, ತೆಗೆಯೋ. ತೆಗೆಯುವುದಿಲ್ಲ. ಏನು ಈಗ ಏನು? ಬೆಂಕಿಯನ್ನು ಮುಂಜಾನೆಗಳಲ್ಲಿ ಕಟ್ಟಿಕೊಂಡಿದ್ದೇನೋ, ಅದಕ್ಕೆ ನೀರಿನ ವ್ಯವಸ್ಥೆ ಮೊದಲೇ ಮಾಡಿದ್ದೇನೆ. ಹಾವಿನ ಹೆಡೆಯಿಂದ ತಲೆಯ ಸಿಕ್ಕನ್ನು ಬಿಡಿಸುವುದಕ್ಕೆ ಮನಸ್ಸು ಮಾಡಿದ್ದೇನೋ. ನನ್ನ ಕೈಯಲ್ಲಿ ಗರುಡ ರೇಖೆ ಉಂಟು. ಮನಸ್ಸಿದ್ರೆ ಬಾಗಿಲು ತೆಗೆಯೋ. ತೆಗೆಯುವುದಿಲ್ಲ, ತೆಗೆಯುವುದೇ ಇಲ್ಲ. ಏ ಮಕ್ಕಳೇ, ನನ್ನನ್ನು ತೆಗಿಬೇಕು ಅಂತ ನೀವು ಆಲೋಚನೆ ಮಾಡಿದ್ದೀರಾ? ಇದು ನಿಮಗಾಗಿ ಮಾಡಿದ್ದು ವ್ಯವಸ್ಥೆ. ಇದು ನೀವು ಇಲ್ಲೇ ಜೀವನ ಪರ್ಯಂತ ಕೊಳೆತು ಕೊಳೆತು ಸಾಯಬೇಕು. ನೀವು ಆ ಚಂದ ನೋಡಬೇಕು. ನೋಡೋಣ. ಮೋಸ ಹೋದೆವು, ಮಂತ್ರಿಯ ಕುತಂತ್ರಕ್ಕೆ ಸಿಕ್ಕಿ ಬಿದ್ದೆವು. ಹೌದು. ಏನು ಮಾಡೋಣ? ಏನು ಮಾಡೋಣ? ಹೊರಗೆ ಹೋಗುವ ಬಗೆ ಎಂತೋ. ಏನು ಮಾಡೋಣ? ಹಲೋ, ನಾಗ ಬ್ರಹ್ಮನನ್ನು ಪ್ರಾರ್ಥಿಸೋಣ. ಒಂದು ಬೆಳಕು ಕಾಣಿಸ್ತಾ ಇದೆ. ಇಡೀ ಚಂದಗೆ ಓಡಿ ಹೋದ. ಹೌದು, ನಮ್ಮ ಕೈಗೆ ಸಿಕ್ಕಲಿಲ್ವಲ್ಲ. ಆಹಾ, ತಮ್ಮ, ಓಡುವವರನ್ನು ಬೆನ್ನತ್ತಿ ಕೊಲ್ಲುವುದು ಸರಿಯಲ್ಲ ಅಂತೆ. ನೋಡೋಣ. ಓಡುವವರಿಗೆ ಎಷ್ಟು ಆಯಾಸೋ ಓಡಿಸುವವರಿಗೆ ಅಷ್ಟೇ ಆಯಾಸ. ಯಾವಾಗ ಸಿಗ್ತಾರಂತೆ ಕಾಯ್ತಾ ಇರೋಣ. ಬರುವಾಗ ಜೋಯಿಸರು ಹೇಳಿದ್ರಲ್ಲ, ಅದೇ ನಡೆಯುತ್ತಾ ಉಂಟು. ಎಚ್ಚರಿಕೆಯಿಂದಿರಿ ಅಂತ ಅವರು ತಿಳಿಯ ಹೇಳಿದ್ದಾರೆ. ಸರಿ. ಅದಲ್ಲ, ಅವ ಹೋದ, ನಾವೆಲ್ಲಿ ಹೋಗುವುದು? ಇಲ್ಲಿ ನಿಲ್ಬಾರ್ದಣ್ಣ.
ಮುಂದೆ ಹೋಗೋಣ. 500 ಅಂತ ಹೇಳಿದ್ದಾರೆ. ಸರಿ. ಅದರಲ್ಲಿಯೂ ಅಲ್ಲಿ ಬಲ್ಲಾಳ್ರು. ಹೌದು ಹೌದಲ್ಲ, ಎಣ್ಮೂರಿನ ದೇವಣ್ಣ ಬಲ್ಲಾಳ್ರು ಬಹಳಷ್ಟು ಒಳ್ಳೆಯವರು. ಅವರನ್ನು ಭೇಟಿ ಆಗೋಣ. ಆಶಯ ಚಂದ್ರಗಿರಿಯವರೆಗೆ ವಿಶಾಲವಾಗಿ ಹರಿದು ಬಂದದ್ದು ನಮ್ಮದಾದಂತಹ ತೌಳವನಾಡು. ಇದರಲ್ಲಿ ಅದೆಷ್ಟೋ ಮನೆತನಗಳುಂಟು. ಅದರಲ್ಲಿ ಒಂದಾದಂತಹ ಈ ಎಣ್ಮೂರು, ಇಲ್ಲಿ ಅರಸ ದೇವರನ್ನ ಬಳ್ಳಾಳ ಹೇಗೆ ಅಂತ ಕೇಳಿದ್ರೆ ದೇವರಂತಹ ಮನುಷ್ಯ ಎನ್ನುವ ಹಾಗೆ ಎಲ್ಲವರು ಹೇಳುವಾಗ ಮನಸ್ಸಿಗೆ ಸಮಾಧಾನ ಆಗುತ್ತದೆ. ಆದ್ರೆ ಒಂದು, ನಾವು ಪ್ರಪಂಚದಲ್ಲಿ ಸುಮ್ಮನಿದ್ದೇವೆ ಎನ್ನುವುದು ನಮಗೆ ಏನು ಕೂಡುವುದಿಲ್ಲ ಎನ್ನುವ ಕಾರಣಕ್ಕಲ್ಲ, ಮತ್ತೊಬ್ಬರಿಗೆ ನಮ್ಮಿಂದಲಾಗಿ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೆ ನಾವು ಸಜ್ಜನನಾಗಿದ್ರೆ ಆ ಕಡೆಯಿಂದ ಪಂಚಸೀಮೆಯಿಂದಲೂ ನಮಗೆ ತೊಂದರೆ, ಈ ಕಡೆಯಿಂದ ಮತ್ತೊಂದು ಕಡೆಯಿಂದಲೂ ನಮಗೆ ತೊಂದರೆ. ಒಟ್ಟಾರೆ ನಮ್ಮ ರಾಜ್ಯದ ಗಡಿ ಬಂದು ಬಂದು ಎಲ್ಲಿಯವರೆಗೆ ಮುಟ್ಟಿದೆ ಅಂತ ಕೇಳಿದ್ರೆ ನಮ್ಮ ಅರಮನೆಯ ಹೊರಗಡೆ ಕಾಲಿಡುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯವರೆಗೆ ಎಲ್ಲರ ಗಡಿಯೂ ಆಗಿ ಹೋಗಿದೆ. ಏನು ಮಾಡುವ? ಎಲ್ಲ ದೇವರು ನಮ್ಮ ಹಣೆಯಲ್ಲಿ ಹೀಗೆ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲಾದರೂ ಸಾಧ್ಯ ಉಂಟಾ? ಯಾರಿಂದಲೂ ಸಾಧ್ಯ ಇಲ್ಲ. ಅದು ಒಂದು ಬೇಸರ. ನಮ್ಮಲ್ಲಿ ಒಬ್ಬ ಸಮರ್ಥರಾದಂತಹ ದಂಡನಾಯಕನ ಇರ್ತಿದ್ರೆ ನಮ್ಮನ್ನು ಕೇಳುವುದಕ್ಕೆ ಯಾರು ಬರ್ತಾ ಇರ್ಲಿಲ್ಲ. ಆದ್ರೆ ಏನಾದ್ರೂ ವಿಶೇಷ ಉಂಟಾ ಮಂತ್ರಿಗಳೇ? ಭೂಮಿ ಪಾಲಕ ನಮ್ಮ ಸೀಮೆಗೈದಿಗರು ನಿಸ್ಸೀಮ ವಿಕ್ರಮಿಗಳಿರುವರನು ಪ್ರೇಮಗಳು ಕರೆಸಿ ಸತ್ಕರಿಸಲಿಕ್ಕೆ ಜನಪದಕ್ಕೆ ಕ್ಷೇಮವಪ್ಪುದು ಮುಂದೆ ನಿಜವು ಭೂಮಿ ಪಾಲ. ಮೊದಲಾಗಿ ನಿಮ್ಮ ಪಾದದೇವಿಗಳಿಗೆ ಶಿರವಾಗಿದ್ದೇನೆ. ಒಳ್ಳೆಯದಾಗಲಿ ಸ್ವಾಮಿ. ಅರಸರೇ, ಒಂದು ವಿಶೇಷವಾದ ಸುದ್ದಿ ಇದೆ. ಏನು? ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿದಂತಹ ಕೋಟಿ ಚೆನ್ನಯರು ಆಶ್ರಯ ಯೋಜನೆಗಾಗಿ ಇಲ್ಲಿಗೆ ಬರುತ್ತಿದ್ದಾರೆ. ಯಾಕೆಂದರೆ ಪಂಚಸೀಮೆಯಿಂದ ಅವರಿಗೆ ಅನ್ಯಾಯವಾಗಿದೆ, ಹಾಗಾಗಿ ಇಲ್ಲಿಗೆ ಬರುತ್ತಿದ್ದಾರೆ. ಅಪ್ಪಣ್ಣನ್ನು ಕೊಟ್ಟಿರಿಂದಾದರೆ ವೈದ್ಯಕುಲ ಎನ್ನುವಂತಹ ಸಾಗರಕ್ಕೆ ಸೂರ್ಯ ಚಂದ್ರರ ಹಾಗೆ ಪ್ರಕಾಶಮಾನವಾಗಿ ವಿಜೃಂಭಿಸ್ತಾ ಇರುವಂತಹ ಕೋಟಿ ಚೆನ್ನಯರು ನಿಮ್ಮನ್ನೊಮ್ಮೆ ನೋಡಬೇಕು ಅಂತ ನಮಗೂ ಮನಸ್ಸಿನಲ್ಲಿ ಹಂಬಲ ಇತ್ತು. ಈಗ ಸಂತೋಷ ಆಯಿತು. ದೇವರು ನಾವೊಂದಾಗುವ ಹಾಗೆ ಮಾಡಿದ್ದಾನೆ. ಹೌದು, ನಾವು ನಮ್ಮ ತಮ್ಮದಾದಂತಹ ವರ್ತಮಾನವನ್ನು ಕೇಳಿದ್ದೇವೆ. ಪಡುಮಲೆಯನ್ನು ಬಿಟ್ಟರಂತೆ, ಪಂಜಕ್ಕೆ ಬಂದರಂತೆ, ಅಲ್ಲಿಯೂ ಏನೋ ಮನಸ್ತಾಪ ಆಗಿ ಅಲ್ಲಿಂದಲೂ ಬಂದಿದ್ದೀರಂತೆ. ನಿಮಗೆ ಅವಕಾಶ ನಮ್ಮಲ್ಲಿ ಯಾವಾಗಲೂ ಉಂಟು. ನೀವು ನಮ್ಮಲ್ಲೇ ಇರಬೇಕು. ನಮ್ಮ ಸೇನೆ ಕೂಡ ಸ್ವಲ್ಪ ದುರ್ಬಲ ಆಗಿ ಉಂಟು. ಆದ್ರಿಂದ ಎಲ್ಲಿಂದ ಯಾರು ದಾಳಿ ಮಾಡ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲಿಂದ ದಾಳಿ ಆಗ್ತಾ ಉಂಟು. ಪಾಲಿತೈ ಮನೆಯೊಂದ ಕರುಣದಿ ಪಾಲಿತಮ್ಮನು ಸಕಲ ದುರಿತ ಲೀಲೆಯೊಳು ನೆರದಿರುವ ಪರಿಪೂತ ಪಾಲಿತು ದೇವರಂತಹ ಮನುಷ್ಯ
ಹೌದು. ಊರಿನ ಜನ ಹೇಳುವುದನ್ನು ಕಿವಿಯಾರಿ ಕೇಳಿದ್ದೇವೆ. ಹಾ ಅದು ಸತ್ಯ ಅಂತ ನಿಮ್ಮ ಮಾತು ಕೇಳಿದಾಗಲೇ ತಿಳ್ಕೊಂಡೆ. ಹಾ ಜ್ಞಾನವೃದ್ಧರೂ ಹೌದು, ಹಾ. ವಯೋವೃದ್ಧರೂ ಹೌದು. ಹೌದು. ಸ್ವಾಮಿ, ಓ. ನಮಗೆ ಭೂಮಿ ಬಿಟ್ಟು ಕೊಟ್ರೆ ಹಾ. ಚೆನ್ನಾಗಿ ದುಡಿಯುತ್ತೇವೆ. ಹಾ. ಆಗಾಗ ಬಂದು ಹಾ. ಕಷ್ಟ ಕಾಲದಲ್ಲಿ ಹಾ. ನಿಮಗೆ ನೆರವನ್ನು ನೀಡ್ತೇವೆ ಅಂತ ಮಾತು ಕೊಡ್ತೇವೆ. ಸ್ವಾಮಿ, ನೀವು ದುಡಿದು ತಿನ್ನುವುದೇ ಹೌದು ಅಂತ ಆದ್ರೆ ನಮ್ಮಲ್ಲಿ ಹಡಿಲು ಬಿದ್ದಂತಹ ಸ್ಥಳ ಉಂಟು. ಯಾವುದು? ಅಯ್ಯನೂರು ಎನ್ನುವಂತಹ ಪ್ರದೇಶದಲ್ಲಿ ಅದನ್ನು ನಮಗೆ ಬಿಟ್ಟು ಕೊಡಿ. ಬೇಕಾದಂತಹ ಬಿತ್ತನೆಗೆ ಬೀಜ ಮಾತ್ರ ಅಲ್ಲ, ನೀವು ಮಾಡುವಂತಹ ಯಾವ ಸಾಗುವಳಿಗೆ ಬೇಕಾದಂತಹ ಸಾಮಗ್ರಿಗಳು ಏನೆಲ್ಲ ಬೇಕು ಅದು ನಮ್ಮ ಅರಮನೆಯ ವತಿಯಿಂದ ಕೊಡಲ್ಪಡ್ತದೆ. ಸಂತೋಷ. ಜೊತೆಯಲ್ಲಿ ನೀವು ಮಾಡಬೇಕಾದ ಒಂದು ಕೆಲಸ ಉಂಟು. ಅಪ್ಪಣೆ ಕೊಡಿ. ನಮ್ಮಲ್ಲಿ ಹೊಂತಕಾರಿಗಳಿದ್ದಾರೆ, ಇದ್ರೂ ಅವರಿಗೆ ಆ ಕ್ರಮ ಯುದ್ಧದ್ದೆಲ್ಲ ಸರಿ ಗೊತ್ತಿಲ್ಲ. ಅವರಿಗೆ ಸ್ವಲ್ಪ ಹೇಳಿಕೊಟ್ಟು ಅವರನ್ನು ಸ್ವಲ್ಪ ಬಲಪಡಿಸುವ ಧೈರ್ಯವನ್ನು ತುಂಬುವ, ನಮ್ಮ ಸೇನೆಯನ್ನು ಬಲಪಡಿಸುವ ಕಾರ್ಯವನ್ನು ತಮ್ಮಿಂದ ಮಾಡಬೇಕು ಅಂತ ನನಗೊಂದು ಆಸೆ. ನಮಗೆ ಗೊತ್ತಿದ್ದನ್ನು ಅವರಿಗೆ ತಿಳಿಯ ಹೇಳ್ತೇವೆ. ಸರಿ. ಅವರನ್ನು ಸಮರ್ಥರನ್ನಾಗಿ ರೂಪಿಸ್ತೇವೆ. ಆದೀತು. ಅಲ್ಲಾದ್ರೆ ನಾವು ಅಯ್ಯನೂರಲ್ಲಿ ಸುಖ ಅನುಭವಿಸ್ತಾ ಇರ್ತೇವೆ ಅಂತ ಭಾವಿಸಬೇಡಿ. ಕಷ್ಟ ಕಾಲದಲ್ಲಿ ನಮ್ಮನ್ನು ಕರೆಸಿಕೊಳ್ಳಿ, ಸರಿ. ನಿಮಗೆ ನರವನ್ನು ನೀಡ್ತೇವೆ. ಆದೀತು. ಅಯ್ಯನೂರಿಗೆ ದಾರಿ ತೋರಿಸಿ. ಬನ್ನಿ ಬನ್ನಿ. ಅಯ್ಯನೂರು ಸೇರಿದ್ದೆ ಹೌದು. ಊರಿನ ಜನರ ಸಹಕಾರ ಸಿಕ್ಕಿದೆ. ಭೂಮಿ ಫಲವತ್ತಾಗಿದೆ. ಎಲ್ಲರೂ ಸಂತೋಷವಾಗಿ ಉಂಡು ನಲಿಯುತ್ತಾ ಇದ್ದಾರೆ. ಸರಿ. ನಮ್ಮ ಬಗ್ಗೆ ಅಭಿಮಾನ ಗೌರವವನ್ನು ತೋರಿಸ್ತಾ ಇದ್ದಾರೆ. ಸುದ್ದಿ ಬಂದಿದೆ ಅಲ್ಲ. ಸಂಧಿಯ ನೆಪದಿಂದ ಜಗಳವಂತೆ. ಪಂದ್ಯದವ ಮೋಸ ಮಾಡಿದ್ದಾನಂತೆ. ಸರಿ. ಗಡಿಕಲ್ಲನ್ನು ಎತ್ತಿ ತಂದು ಹೆಣ್ಮೂರಿನ ಅರಮನೆಯ ತನಕ ಹಾಕಿದ್ದಾನಂತೆ. ಹೌದು. ಕೋಟಿ ಚೆನ್ನೈರು ಬರಬೇಕು, ನೆರವನ್ನು ನೀಡಬೇಕು ಅಂತ ದೇವಣ್ಣಗಳ ಹೇಳಿಕೆ. ಹೌದು. ಆದ ಕಾರಣ ಅವರನ್ನು ರಕ್ಷಿಸಬೇಕು. ಇದುವರೆಗೆ ಅದೆಷ್ಟು ಅನ್ಯಾಯಗಳನ್ನು ಮಾಡುತ್ತಾ ಬಂದವ ನೀನು. ಈ ಸಲ ಬಿಡುವ ಪ್ರಶ್ನೆ ಇಲ್ಲ. ದೇವಣ್ಣ ಬಳ್ಳಾಲನ ಕಡೆಯಿಂದ ಬಂದವನ. ಹೌದು. ನೋಡ್ತೇನೆ. Thank you.
ಗೆಲ್ಲಿಸಬೇಕು ಅಂತ ಹೇಳಿ ಬಂದೆಯ ಇಂದು ಬಿಡಲಾರ. ಪಂಜರಲ್ಲಿ 7 ದಿನಗಳಿಂದ ಯುದ್ಧ ನಡೆಯುತ್ತಾ ಇದೆ. ಹೌದು, ಸೋಲು ಗೆಲುವಿನ ನಿರ್ಣಯ ಇನ್ನೂ ಆದದ್ದಿಲ್ಲ. ಇಲ್ಲ ಇನ್ಯಾಕೋ ರಾತ್ರಿ ದೇಹದ ಬಳಲಿಕೆಯ ನಿವಾರಣೆಗಾಗಿ ಮಲಗಿದ್ದೆ. 4ನೇ ಜಾವವಾಗಿರಬೇಕು. ತಮ್ಮ ಅಣ್ಣ, ನಮ್ಮೊಬ್ಬೆಯಾದಂತಹ ದೇಹಿಯನ್ನು ನಾನು ಕಂಡೆ. ತಮ್ಮ ತಾಯಿಯನ್ನು ಕಂಡೆಯ? ಬಿಳಿಯ ವಸ್ತ್ರವನ್ನು ಇಟ್ಟುಕೊಂಡಿದ್ದು. ಚೆನ್ನಯ, ಈ ಲೋಕದ ಸುಖ ಸಾಕು ಬರ್ತೇ. ಕೋಟಿ ಈಗ ಯುತಿಯಾಗಿ ಇರೋಣ ಹೀಗೆಂತ ಕರೆದು ಹೇಳಿದ್ದು ನನ್ನ ಕರ್ಣ ಕುಹರವನ್ನು ಅಪ್ಪಡಿಸಿ ತಾಯಿ ಕಂಡ್ರೆ ಏನಿಲ್ಲ. ಚೆನ್ನಯ, ಏನಣ್ಣ? ಅಷ್ಟೇ ಅಲ್ಲ, ಮತ್ತೆ ಕೋಣನ ಮೇಲೆ ದೀರ್ಘದೇಹಿಯೊಬ್ಬ ಕುಳಿತಿದ್ದ. ಕೈಯಲ್ಲೊಂದು ಪಾಶ. ಅದನ್ನು ಬೀಸಿ ನನ್ನ ಕೊರಳಿಗೆ ಹಾಕಿದ. ದಕ್ಷಿಣ ದಿಕ್ಕಿಗೆ ಎಳೆದುಕೊಂಡು ಬಲವತ್ತಾಗಿ ಎಳೆದುಕೊಂಡು ಹೋದಂತಹ ಅನುಭವವಾಯಿತು. ತಮ್ಮ ಅಣ್ಣ, ಅದನ್ನೆಲ್ಲ ಎಣಿಸುವಾಗ ಮುಂದೇನೋ ದುರ್ಘಟನೆ ನಡೆಯಬೇಕಿದೆ ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆ. ಬೆಳಗಾಗ್ತಾ ಬಂತು. ಯುದ್ಧ ಮಾಡಿ ದೇವರ ಬೆಳ್ಳಾರನಿಗೆ ಮಾತು ಕೊಟ್ಟಂತೆ ಜಯವನ್ನು ತಂದು ಕೊಡಬೇಕಾಗಿದೆ. ಆ ಕಾರ್ಯಕ್ಕಾಗಿ ನಾನು ಮುಂದೆ ಹೋಗ್ತೇನೆ. ಅಣ್ಣ, ಚೆನ್ನ, ಅವಸರ ಮಾಡಬೇಡ. ಏ ಕನಸು ಬಿದ್ದದ್ದು ನಿನಗೆ, ನಿಜ. ತಾಯಿ ಕರ್ತದ್ದು ನೀನು, ನಿನ್ನನ್ನು ಸತ್ಯ ಅಲ್ವಾ? ನಿಜ. ನಿನ್ನ ತಮ್ಮ ಪ್ರಾಣದ ಹಾಗೆ ಇದ್ದೇನೆ. ಸತ್ಯ. ಇಂದಿನ ಯುದ್ಧ ನಾನು ಮಾಡ್ತೇನೆ, ನೀನು ವಿಶ್ರಾಂತಿಯನ್ನು ಮಾಡಿ. ಗೊತ್ತಾಯಿಸಬೇಡ. ಎಲ್ಲ ನಿನ್ನ ಶಕ್ತಿಯ ಬಗ್ಗೆ ನನಗೆ ಭರವಸೆ ಇದೆ. ನಿನ್ನನ್ನು ಯುದ್ಧಕ್ಕೆ ಕಳಿಸಿಕೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ. ನಾನೇನು ಹೋಗಬಾರ್ದು. ಅಣ್ಣನಾಗಿ ನಾನು ಮುಂದೆ ಹೋಗಲೇಬೇಕು. ಹೋಗಬಾರ್ದು. ಹೋಗ್ತೇನೆ. ಯುದ್ಧದ ಪರಿಣಾಮ ಏನಾಯ್ತು ಅಂತ ನನಗೆ ಹೇಗೆಲ್ಲ ಗೊತ್ತಾಗುವುದು. ತುಳಸಿಯ ಗಿಡ ಬಾಡಿ ಅದರ ಎಲೆಗಳು ಉದುರಿದಾಗ ನಿನ್ನ ಮನಸ್ಸಿಗೆ ನಾಟಬಹುದು. ಏನೋ ಆಗಬಾರದು ಆಗಿದೆ ಅಂತ. ಹೋಗ್, ನಿಶ್ಚಿಂತೆಯಿಂದ ಅಣ್ಣ, ನಿಶ್ಚಿಂತೆಯಿಂದ. ಅಣ್ಣ, ಹೋಗ್. ಇಷ್ಟು ಒತ್ತಾಯದ ನೀವು ನಿನಗೆ ಹೋಗಬೇಕು ಯುದ್ಧಕ್ಕೆ. ಹೋಗ್ತೇನೆ. ಹೋಗ್. ನಿನ್ನ ಅಪ್ಪಣೆಯನ್ನು ಮೀರುವುದಕ್ಕೆ ಸಾಧ್ಯ. ಹೋಗ್. ಹೋಗ್ತೇನೆ. ಹತ್ತಿರ ಬಾರೋ, ಹತ್ತಿರ ಬಾರೋ, ಹತ್ತಿರ ಬಾರೋ. ಅಣ್ಣ, ಈಗಲಾದರೂ ಕೇಳು. ನಿನ್ನ ತಮ್ಮನ ಮಾತು ಕೇಳು. ನಾನು ಹೋಗ್ತೇನೆ. ಬೇಡ, ದೂರ ನಾನು ಹೋಗ್ತೇನೆ.
ಉತ್ತಮ ಕೋಟಿಯನು ನಿಜ. ನೀನೇ ಸಿಕ್ಕಬೇಕು ಅಂತ ಕಾಯುತ್ತಾ ಇದ್ದೆ. ಓಹೋ, ಅಡುಮಲೆಯನ್ನು ತೊರೆದಿರಿ, ಬಂದೆವು. ಪಂಜಕ್ಕೆ ಬಂದಿರಿ. ಸತ್ಯ. ನಮ್ಮದ್ದಾದಂತಹ ವ್ಯಾಪ್ತಿಯಲ್ಲಿ ನಿಮ್ಮ ಪೌರುಷವನ್ನು ಮೆರೆಸುವುದಕ್ಕೆ ಮುನ್ನಡೆಸಿರಿ. ನಮ್ಮ ಸೆರೆಮನೆ ಬಾಗಿಲು ನಿಮ್ಮ ಕಾಲಿಗೆ ಅದು ತುಂಡಾಗಿ ಹೋಗುತ್ತದಲ್ವಾ? ಅದು ಬೇಡ. ನನ್ನನ್ನು ವಿರೋಧಿಸುವುದೇ ಪ್ರಧಾನ ಲಕ್ಷ್ಯವಾಗಿ ನನ್ನ ವಿರೋಧಿಯ ಮನೆಯನ್ನು ಸೇರಿದ್ರಿ. ಈಗ ಹಂದಿಯನ್ನವನ ಇಟ್ಟುಕೊಂಡು ಕತ್ತಿಯನ್ನು ಹಿಡಿದು ಬಂದ ಮಕ್ಕಳೇ, ನಿಮ್ಮ ತಲೆ ಕತ್ತರಿಸ್ತೇನೆ. ಕೇಮರ ತಾನು ಬದುಕುವುದರ ಜೊತೆಯಲ್ಲಿ ಇತರರಿಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಅರಸನಾದವ ಪರರ ಹಿತವನ್ನು ಬಯಸಬೇಕು. ಆದರೆ ನೀನು ಹಾಗಲ್ಲ, ಮಹಾಸ್ವಾರ್ಥಿ, ಕುತಂತ್ರಿ, ಇನ್ನೊಬ್ಬರದ್ದು ತನ್ನ ಕೈ ಸೇರಬೇಕು ಹೀಗೆನ್ನುವಂತಹ ಆಸೆಯನ್ನು ಇರಿಸಿಕೊಂಡಿದ್ದಿ. ಜನ್ಮವನ್ನು ಅಧೀನಪಡಿಸಿಕೊಳ್ಳುವುದಕ್ಕಾಗಿ ನಾನಾ ರೀತಿಯ ಹೊಸ ಹೊಸ ತಂತ್ರಗಾರಿಕೆಯನ್ನು ಕಂಡುಕೊಂಡಿದ್ದಿ. ಆದ ಕಾರಣವೇ ಧರ್ಮಾತ್ಮನಾದಂತಹ ದೇವಣ್ಣರಿಗೆ ಸಹಾಯವನ್ನು ನೀಡುವುದಕ್ಕೆ ಬಂದಿದ್ದೇವೆ. ನಿನ್ನ ದುರ್ಬುದ್ಧಿಗೆ ಕೊನೆ ಹೊಡೆದರೆ ಸಾಕು ಅಂತ ಅನ್ನಿಸಿಕೊಳ್ಳುವ ಸಾಗೋದಿಲ್ಲ, ಬೇಕು ಅಂತ ಬಂದಿದ್ದೇನೆ. ಜೀವ ಬಿಡು ಕೋಟಿ, ಜೀವ ಬಿಡು. ಅಯ್ಯೋ ತಪ್ಪಾಯ್ತು. ಜೀವ ಬಿಡುವುದು ನೀನು. ನಿನ್ನ ಮುಖ ತೋರಿಸು, ನಾಶಿಗೆ ಆಗುವುದಿಲ್ವೇನೋ? ಅರಸನಾದವನಿಗೆ ದಾರಿ ಒಂದೇ, ಒಂದು ಮಾಡು, ಇಲ್ಲದಿದ್ದರೆ ಮಡಿ. ಸಾಯುವುದಕ್ಕೆ ಮನಸ್ಸಿಲ್ಲ, ಓಡಿ ಹೋಗುವುದಕ್ಕೆ ಹೆಜ್ಜೆ ಮುಂದಿಡುತ್ತಾ ಇದ್ದೀನಿ. ಎಲ್ಲಿ ಹೋಗ್ತೀವೋ? ಎಲ್ಲಿ ಹೋಗ್ತಿ? ನನ್ನ ಅರಮನೆಗೆ ಹೋಗ್ತೇನೆ. ಯಾವ ದಾರಿಯಾಗಿ? ಮುಂದಿನ ಬಾಗಿಲಿಂದಲ? ಮುಂದಿನ ಬಾಗಿಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ನಿನಗೆ ಎಷ್ಟು ಮಂದಿ ಹೆಣ್ಣತ್ತರಿದ್ದಾರೆ? ನಿನ್ನನ್ನು ಮನೆ ಸೇರಿಸಿಕೊಂಡಾರ? ನಿನ್ನನ್ನು ಕಂಡ್ರೆ ಚೀತು ಹೇಳಿ ಲಂಪಟ ಅಂತ ಹೇಳಲಿಕ್ಕಿಲ್ವೇನೋ? ಆದ್ರೂ ನಾನು ಬದುಕಿದ್ರೆ ಹೇಗಾದ್ರೂ ಜೀವನ ಸಾಗಿಸಿಯೇನು. ನನ್ನ ಹೆಸರು ಹೇಳಿ ಬದುಕಬೇಕು, ಆದ ಕಾರಣ ನಿಮಗೆ ಜೀವದಾನ ಮಾಡಿದ್ದೆ. ಹೋಗ್ತೇನೆ. ಶಿರೋಮಣಿಯನು ತೊರಗಿದ ತಲೆಯೊಳಗೆ ಹರ 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 ನಾಗಬ್ರಹ್ಮ ಕೇವಲವನ್ನು ಮೂದಲಿಸ್ತಾ ಅವನ ಮುಖವನ್ನು ನೋಡುತ್ತಾ ಇದ್ದೆ. ಇದ್ದಕ್ಕಿದ್ದಂತೆ ತೀಕ್ಷ್ಣವಾದ ಪ್ರಾಣವನ್ನು ಹರಿದು ಬಂದು ನನ್ನ ಜೊತೆಗೆ ನಾಟ್ತಿಯಲ್ಲ ಬೆಳಕೈಯಿಂದ ಹಿಡಿದುಕೊಂಡಿದ್ದೇನೆ, ಬಲವಾಗಿ ಹಿಡಿದುಕೊಂಡಿದ್ದೇನೆ. ಈ ಸಂದರ್ಭ ಇಂತಹ ಕೆಟ್ಟ ಕಾರ್ಯವನ್ನು ಮಾಡುವ ಯಾರಿರ್ಬೋದು? ಯಾರಿರ್ಬಹುದು? ಇಂತಹ ಕಾರ್ಯ ಮಾಡುವ ಯಾರಿರ್ಬಹುದು? ಒಮ್ಮೆ ತಿರುಗಿ ನೋಡ್ತೇನೆ. ನೋಡಿದನು ಹುದುಗಿಗ ನೃಪನ ನೋಡಿದನು ಹುದುಗಿಗ ನೃಪನ
ಕರ್ತವ್ಯ ಹಳತನವಂತೆ ರೂಢಿಪತಿ ಕರ್ತವ್ಯ ಕಳತನವಂತೆ ನೀಗೈದ ಮೂಡಿತನದ ಅಭ್ಯಾಸ ಬುಡಿತು ಮೂಡಿತನದ ಅಭ್ಯಾಸ ಉಳ್ಳಿತು ಪಾಡಗಾಣೆನು ನಿನಗೆ ದೈವವು ಕೂಡಿಹುದು ಮೊಗದೋರು ಕೊಲೆ ಎನ್ನಾಣೆ ಭಯವಿಲ್ಲ ಮರಣ ಎನಗೆ ಭಯವಿಲ್ಲ ನೋಡಿದನು ಅರಸ ಯಾರದು ಮದುಮನೆಯ ಪರಸ ಕನಸು ಮನಸ್ಸಿನಲ್ಲಿಯೂ ನಾನು ಹೇಳಿಸಿರ್ತಿಲ್ವಪ್ಪ. ಮಲ್ಲಾಳರು ಮಂಡ್ಯ ಸೀಮೆಗೆ ಬರ್ತಾರೆ, ಇಂಥ ಹೇಯ ಕಾರ್ಯವನ್ನು ಮಾಡ್ತಾರೆ, ನನ್ನ ಮತ್ತೆ ಮುನಿಸಿಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಮಲ್ಲಾಳರ ಯಾಕೆ ನೆಲವನ್ನು ನೋಡ್ತಾ ಇದ್ದೀರಿ? ಯಾಕೆ ನನಗೆ ತಗ್ಗಿಸಿದ್ದೀರಿ? ಗಡ್ಡ ಸತ್ತ ಹೆಣ್ಣಿನಂತೆ ಯಾಕೆ ನೆಲ ನೋಡ್ತಾ ಇದ್ದೀರಿ? ಮುಂದೆ ಬನ್ನಿ, ತಲೆಯಂತೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿ. ನಿಮ್ಮನ್ನೇನು ಮಾಡಬಾರೆ, ನಿಮ್ಮನ್ನೇನು ಮಾಡಲಾರೆ. ನಿಮ್ಮ ಕೈ ತುತ್ತು ಉಂಟು ಬೆಳೆದವ ಈ ಕೋಟಿ ಚೆನ್ನಯ್ಯ, ನಿಮ್ಮ ಕೈ ತುತ್ತು ಉಂಟು ಬೆಳೆದವರು ಕೋಟಿ ಚೆನ್ನವ. ಮಕ್ಕಳಿಗಿಂತಲೂ ಅಕ್ಕರೆಯಾಗಿ ಬೆಳೆಸಿದವರು ತಾವು ಸ್ವಾಮಿ. ನೆನಪಿದೆ ಬಲ್ಲವರೇ, ನೆನಪಿದೆ. ಆದರೆ ಬದುಕಿನಲ್ಲಿ ಇಂಥ ಹೇಯ ಕಾರ್ಯಕ್ಕೆ ತಾವು ಮನ ಮಾಡ್ತೀರಿ ಅಂತ ಊಹಿಸ್ತೇನೆ. ಇಲ್ಲ, ಇಂಥ ಕೋಡಿ ವಿದ್ಯೆಯನ್ನು ಯಾವ ಗುರುಗಳಿಂದ ಕಲಿತೀರಿ? ಎಷ್ಟು ಕಾಲದವರೆಗೆ ಕಲಿತೀರಿ? ನೀವೇ ನೆಟ್ಟು ಬೆಳೆಸಿದಂತ ಗಿಡವನ್ನು ಕೈಯಾರೆ ಕಿತ್ತು ಬಿಸಿಲಿಗೆ ಬಿಸಾಡಿದ್ದೀರಿ. ಅದಕ್ಕೆ ನಿನ್ನ ಮನ ಒಪ್ಪಿದ್ದೆ. ನಿಮ್ಮ ಮಗುವನ್ನು ಕೈಯಾರೆ ಕೈಯಿಂದ ಹಿಸುಕಿ ಕೊಲ್ಲುವುದಕ್ಕೆ ನಿಮಗೆ ಮನವಾದರೂ ಬರ್ತದೆಯೇ? ಬರ್ತದೆಯೇ? ಬರ್ತದೆ. ಯಾಕೆ ಹೀಗೆ ಮಾಡಿದೆ? ಯಾರ ಮಾತಿಗೆ ಮರುಳಾಗಿ ಇಂತಹ ನೀಚ ಕೆಲಸ ಮಾಡಿದ್ದಕ್ಕೆ ಮುಂದಾದೆ. ಇದನ್ನು ಲೋಕದ ಜನ ಒಪ್ಪುತ್ತಾರೆಯೇ? ಅವರ ಮನೆಗೆ ಹೋಗರ ನಿಮ್ಮ ಮಳದಿ ಬಂದು ಕೇಳು. ನಮ್ಮ ಮಕ್ಕಳು ಕೋಟಿ ಜನರನ್ನು ನೋಡಿ ಆರೋಗ್ಯವಾಗಿದ್ದಾರೆ. ಪ್ರಶ್ನೆಗೆ ಉತ್ತರ ಹೇಳ್ತೀರಿ? ಕೈಯಾರೆ ಕೋಟಿಯನ್ನು ನಾನು ಬಲಿ ತೆಗೆದುಕೊಂಡೆ ಅಂತ ಹೇಳಿದೆ. ಶಂಡ, ನೀನು ನನ್ನ ಗಡ್ಡನಲ್ಲ, ನಾವು ಸಕತ್ತಲಾಗ ಹೇಳದೇ ಇರ್ತಾರೆ. ಅವರೇ ಹೇಳದೇ ಇರ್ತಾರೆ. ಊರಿನ ಜನ ನಿಮ್ಮನ್ನು ಏನಿದೆ ಹೇಳಿ ಅರಸ, ಇವನ ಕೈ ಕಡೆಗೆ ಬದುಕಬಾರದು ಅಂತ ನಿಮ್ಮ ಸ್ವಾಮಿತ್ವವನ್ನು ಬಿಟ್ಟು ಮತ್ತೆಲ್ಲಾದರೂ ಹೋದ. ಯಾಕೆ ಹೀಗೆ ಮಾಡಿದಿರಿ? ಬಲ್ಲಾಡ್ರೆ, ನೀವು ಮಾಡಿದಂತಹ ಈ ಕಾರ್ಯದಿಂದ ಈ ಹಿಂದಿನ ಯುಗದ ಕಥೆಯಿಂದ ನನಗೆ ಹಿಂದೆ ರಾಘವ ಇಂದ್ರತನಯನ ಕೊಂದ ಕಥನವಿದಾಯ್ತು. ಕಲಿಯುಗ ಕೊಂದು ರಘುಕುಲ ತಿಲಕ ನೀ ಸಂದೇಹವಿನಿತಿಲ್ಲ. ಕಲಿಯುಗ ಕೊಂದು ರಘುಕುಲ ತಿಲಕ ನೀ
ಸಂದೇಹವಿನಿತಿಲ್ಲ ಆಸೆ ದೇಗದೊಳಿಲ್ಲ ಆಸೆ ದೇಗದೊಳಿಲ್ಲ ಕೇಳುತ್ತಿದೆ ಹೇಸುತ್ತಿದೆ ತವ ಧುರ ಚಮತ್ಕೃತಿ ನೀ ಸಲಹಿದ ದೇಹ ನಿನ್ನ ಶರಕ್ಕೆ ಬಲಿಯಾಯ್ತು ನೀ ಸಲಗಿದ ದೇಹ ನಿನ್ನ ಶರಕ್ಕೆ ಬಲಿಯಾಯಿತು ಜಿಯಾಗ ಯೇಸು ಹೇಳಿದರೇನು ನಿನ್ನನು ದೋಷ ಕಾಣಿ ಪೂರ್ವಾಕೃತದ ಫಲ ಮಾಸಡಲಿರುವುದೇ ಹಿಂದೆ ರಾಘವ ಇಂದ್ರತನಯನ ಕೊಂದ ಕಥನವಿದಾಯ್ತು ಜಿಯ ತ್ರೇತಾಯುಗದ ಕಥೆಯನ್ನು ಮತ್ತೆ ನನ್ನ ನೆನಪಿಗೆ ಬರ್ತಾ ಇದೆ. ಶ್ರೀರಾಮಚಂದ್ರ ಪುರುಷೋತ್ತಮ ಪಿತೃವಾಕ್ಯಕ್ಕೆ ಅಂತ ಕಾಡಿಗೆ ಹೊರಟು ಜೊತೆಯಲ್ಲಿ ಪತ್ನಿ ತಮ್ಮ ಬಂದಿತ್ತು. ಪಂಚವಟಿಯಲ್ಲಿ ಜಾನಕಿಯನ್ನು ಕಳೆದುಕೊಳ್ಳುವಂತಹ ದುಸ್ಥಿತಿ ಗೊತ್ತಾ ಸಾಧ್ಯ. ಗೀತೆ ಯಾರಿಂದ ಹೊರತಲಾಗಿದ್ದಾಳೆ ಅಂತ ಸುದ್ದಿ ಕೊಡಿದ. ಮತ್ತೆ ಜಟಾಯುವಿನ ಮಾತಿನೊಂದಿಗೆ ಮುಂದೆ ಹೋದಾಗ ಹನುಮಂತನ ಸಹಾಯದಿಂದ ಸುಗ್ರೀವನ ಸತ್ಯತನವನ್ನು ಮಾಡಿಕೊಂಡ. ಅಣ್ಣ ತಮ್ಮಂದರಿಗೆ ನಡೆದಂತಹ ಜಗಳದ ಕೊನೆ ಮಾಡುವ ನಿರ್ಣಯಕ್ಕೆ ಬಂದಿದ್ದ. ಆದರೆ ಒಬ್ಬನ ಮಾತನ್ನೇ ಕೇಳಿದ್ದನೇ ಹೊರತು ಇಬ್ಬರನ್ನು ಕರೆಸಿ ನ್ಯಾಯಾನ್ಯಾಯದ ತೀರ್ಪನ್ನು ಕೈಗೊಳ್ಳುವುದಕ್ಕೆ ರಾಮಚಂದ್ರ ಮಾತಿಲ್ಲ. ಸುಗ್ರೀವ ಹೇಳಿದ್ದನೇ ಸತ್ಯ ಅಂತ ನಂಬಿದ. ಮರದ ಮರೆಯಲ್ಲಿ ನಿಂತು ವಾಲಿಗೆ ಬಾಣವನ್ನು ಪ್ರಯೋಗಿಸಿ ನೆಲಕ್ಕೊರಗುವಂತೆ ಮಾಡಿದ ಆ ರಘುಕುಲ ತಿಲಕ. ಅದೇ ತೆರನಾಗಿ ನೀವು ಮಾಡಿದಿರಲ್ಲ. ವಾಲಿಯಾದರೂ ದುಷ್ಟ ತಮ್ಮನ ಪಳತಿಯನ್ನು ಬಲಾತ್ಕಾರವಾಗಿ ಕೃಷಿಯಲ್ಲಿ ಬಿಸಿದ್ದ. ತಮ್ಮನ ಮಾತಿಗೆ ಮಾನ್ಯತೆಯನ್ನು ಕೊಡಲಿಲ್ಲ. ನಾನೇನು ಮದುಮನೆಯ ಹೆಣ್ಣಿನ ಮೇಲೆ ಕಣ್ಣಿಟ್ಟಿದ್ದೇನೆ. ನೀವು ಕಷ್ಟಪಟ್ಟು ಸಂಗ್ರಹಿಸಿದಂತಹ ಧನವನ್ನು ಕಸಿದಿದ್ದೇನೆ. ಪಡುಮಲೆಯಲ್ಲಿ ಮಾಡಬಾರದ ಕೆಟ್ಟ ಕಾರ್ಯವನ್ನು ಮಾಡಿದ್ದೇನೆ. ಹೇಳಿಬಲ್ಲಾದ್ರೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದ್ದ. ಅದಮನೆಯ ಹಿತಾಕಾಂಕ್ಷಿಯಾಗಿ ದುಡಿದಿದ್ದೆ. ಆದರೆ ಎಲ್ಲಿ ನ್ಯಾಯಕ್ಕಿಯೋ, ಎಲ್ಲಿ ಆಡಿನ ಮಾತಿಗೆ ಬೆಲೆ ಇದೆಯೋ, ಎಲ್ಲಿ ಧರ್ಮ ಇತ್ತೋ ಆ ಮಂಗನಲ್ಲಿ ತೀರಕೊಡಲು ಎಂಬ ಕಾರಣಕ್ಕಾಗಿ ಬಾಮುಗೆ ಹೋಗಿ ಮತ್ತೆ ಪಡುಮನೆಯನ್ನು ಸೇರುವಂತ ಒಂದು ಮಾತು ಹೇಳಿದ್ದೆ. ನಿಮ್ಮನ್ನು ಹಿಂಬಾಲಿಸುತ್ತಿದ್ದೆ. ನಿಮ್ಮ ಪ್ರಾಣಕ್ಕೆ ಯಾರಾದರೂ ಸಂಚುಪಾರರಾಗಿ ನಿಂತಿದ್ದರೆ ಅವರ ನಿರ್ನಾಮವನ್ನು ಮಾಡ್ತಿ ಋಣ ತೀರುತ್ತಿದ್ದೆ. ಅನ್ನವನ್ನು ಕೊಟ್ಟು ಬೆಳೆಸಿದಂತಹ ಈ ದೇಹವನ್ನು ಕೈಯಾರೆ ಕಡಿದು ನೆರವೇರಿಸಬೇಕು ಅಂತ ಮನ ಮಾಡಿದ್ದೀರಾ. ಈ ದುಷ್ಕೃತ್ಯ ಮಾಡುವುದಕ್ಕೆ ನಿನ್ನ ಮನ ಹೇರಿಸುವುದಿದ್ದೆ. ನಿಮ್ಮಲ್ಲಿ ಯಾಕೆ ನಿಲ್ಲಿಸಿದೆ? ಜನ್ಮಾಂತರದ ಕರ್ಮತ್ವ. ಹುಟ್ಟು ಗೆಲ್ಲುವುದು ಆಕಸ್ಮಿಕ, ಸಾವು ಗೆಲ್ಲುವುದು ನಿಶ್ಚಿತ ತಾನೆ. ಮತ್ತೆ ಈ ಲೋಕದಲ್ಲಿ ಸುಖವಾಗಿ ಬದುಕಬೇಕು ಎನ್ನುವಂತಹ ಆಶಯವನ್ನು ಇರಿಸಿಕೊಂಡವ ಈ ಕೋಟಿಯಲ್ಲ. ಸಾಕು,
ಎಲ್ಲರಿಂದಲೂ ಒಳ್ಳೆಯವಂತ ಹೇಳಿಸಿಕೊಂಡಿದ್ದೇವೆ. ಎಲ್ಲರ ಹಿತವನ್ನು ಬಯಸಿ ಬದುಕನ್ನು ಸಾಗಿಸಿದ್ದೇವೆ. ಕೊನೆಯಾಗಲಿ ಈ ಬದುಕಿಗೆ ಅಂತ್ಯಭಾವ. ಆದರೆ ಯಾಕೆ ಹೀಗೆ ಮಾಡಿದ್ರಿ ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಬಾಲದಲೆಯದಿರೆಲ್ಲ ತಪ್ಪನೆ ಸಗಿದೆ ನಿನ್ನ ಮೇಲೆ ಮುನಿಸು ಕೇಳುಕೊಳ್ಳಲು ಲೀಲೆಯುಳು ನಿಮ್ಮ ಸಲಗಿಲ ಕಾದನೆಲ ಕಾಣೆ ಕೇಳಲ ಸದಳ ನಿನ್ನ ಮಹಿಮೆಯುಳು ಜರೆಯಬೇಕು ಬಾಲ ನಾಗೈದಂತಹ ಕೃತ್ಯದಿಂದಲಾಗಿ ಮನನೊಂದೆಯ ಮಗು ಶಪಿಸುತ್ತಾ ಇದ್ದೀಯ ಮಗು. ತಪ್ಪು ಮಾಡಿಬಿಟ್ಟೆ ಮಗ, ತಪ್ಪು ಮಾಡಿಬಿಟ್ಟೆ. ಲೀಲೆಯಲ್ಲಿ ನಿನ್ನನ್ನು ಸಾಕಿ ಬೆಳೆಸಿದಂತಹ ನಿನ್ನ ದಾತಾರ ನಾನು ಈ ಕೃತ್ಯವನ್ನು ಮಾಡಬಾರದಿತ್ತು. ಬಡವಲೆಯಿಂದ ಬರುವಾಗ ಇದ್ದ ಉದ್ದೇಶ ಒಂದೇ ನನ್ನದಾಗಿತ್ತು. ಏನು? ಪುನರಪಿ ನಿನ್ನನ್ನು ಬಡವಲಿಗೆ ಕರೆದುಕೊಂಡು ಹೋಗಬೇಕು ಅಂತ ಬಂದವನ. ಮತ್ಯಾಕೆ ಹೀಗೆ ಮಾಡಿದ್ವಿ? ಕೇವಲ ಬೆಳ್ಳರಿಗೆ ನಾನೊಂದು ಮಾತು ಕೊಟ್ಟಿದ್ದೆ. ಏನೆಂದು? ನಿಮ್ಮ ಪ್ರಾಣ ಹೋಗುವ ಹೊತ್ತಿನಲ್ಲಿ ನಿಮ್ಮ ಪ್ರಾಣವನ್ನು ಉಳಿಸ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಓಹೋ, ಎಲ್ಲಿ ಅವರ ಶಿರವನ್ನು ನೀನು ಕತ್ತರಿಸ್ತೀಯೋ ಅನ್ನೋ ಭ್ರಮೆಯಲ್ಲಿ ಬಾಣ ಪ್ರಯೋಗ ಮಾಡಿದೆ. ಕೊಲ್ಲುವ ಉದ್ದೇಶ ನನ್ನಲ್ಲಿ ಇರಲಿಲ್ಲ ಮಗು. ಎಂದು ನೀವು ಬಡಮಲೆಯನ್ನು ಬಿಟ್ಟು ಬಂದಿರೋ ಅಂದಿನಿಂದ ನನ್ನ ಮನಸ್ಸು ಬೇಯುತ್ತಾ ಇತ್ತು, ಹಪಹಪಿಸ್ತಾ ಇತ್ತು ಮಗು. ನಿನಗೆ ಈ ದುಸ್ಥಿತಿಯನ್ನು ಒದಗಿಸಿದಂತಹ ಪಾಪಿ ನಾನೇ ಸಾಕಿದಂತಹ ಈ ಗಿಡ ಇಂದು ಕಮರಿ ಹೋಯಿತು ಮಗು. ನಿನ್ನನ್ನು ಕೊಂದು ಈ ತುಳುನಾಡಿನಲ್ಲಿ ಯಾವ ಖ್ಯಾತಿಯನ್ನು ನಾನು ಪಡೆಯುವುದಕ್ಕಿದೆ? ಬೇಡ. ಅಪಖ್ಯಾತಿಯ ಜೀವನವನ್ನು ಹೊತ್ತು ಬದುಕುವ ಆಶೆ ನನಗಿಲ್ಲ. ಯಾವ ದುರ್ಗತಿಯನ್ನು ನಿನಗೆ ಒದಗಿಸಿದನೋ ನಿನ್ನ ಕಣ್ಣ ಮುಂದೆ ಇದು ಬೇಡ ಬೇಡ ನಡೆ ಆತ್ಮಾಹುತಿ ಮಾಡಿಕೊಡದಿರು ಬರಿದೆ ಸಾಯುವುದಕ್ಕಾದರೂ ಬಿಡು. ನಾಡಿದು ಆತ್ಮಹತ್ಯೆ ಮಹಾ ಮನ ಮಾಡಿ. ನೀವು ಇಷ್ಟಪಟ್ಟು ಹುಟ್ಟಿದ್ದ, ನೀವು ಇಷ್ಟಪಟ್ಟು ಸಾಯುವುದಕ್ಕಾಗ್ತದ? ನಮ್ಮದೇ ಗುಣ ಸಂಕಲ್ಪ, ಅದೇ ಸತ್ಯವಾದುದು. ಬಿಡಿ, ದಯವಿಟ್ಟು ಅಧಿಕಾರ ನಿಮಗೆ. ಆದರೆ ಒಂದು ಮಾತು, ಅದರಂತೆ ನಡೆದುಕೊಳ್ಳಬೇಕು. ಹೇಳಪ್ಪ. ತುಳುನಾಡಿನಲ್ಲಿ ಬಹಳಷ್ಟು ಮಂದಿ ಅರಸರಿದ್ದೀರಿ. ಒಬ್ಬರನ್ನು ಕಂಡ್ರೆ ದೇಶ ಸಾಧನೆಗಾಗಿಯೇ ನೀವು ಬದುಕು ಸಾಗಿಸ್ತಾ ಇದ್ದೀರಿ. ಆಗಾಗ ಕೂಡ ಎಲ್ಲಿದ್ದಾರೆ? ಯಾವುದನ್ನು ನೋಡ್ತಾ ಇದ್ದೇನಪ್ಪ? ಆ ದೇವರು ನನ್ನ ಆಯುಷ್ಯವನ್ನು ನಿನಗೆ ಕೊಟ್ಟು ನನ್ನನ್ನಾದರೂ ಕರ್ಕೊಳ್ತಿದ್ರೆ ಇಂತಹ ಸ್ಥಿತಿಯನ್ನು ನೋಡುವ ಯೋಗ ನನಗೆ ಯಾಕಪ್ಪ ಬಂತು ಸಾಯುವ ಪ್ರಾಯಕ್ಕೆ? ದೇವರನ್ನು ಬಂದರೆ ಬಹಳಷ್ಟು ಕಾಲ ಬದುಕಿ ಉಳಿಯಬೇಕು. ನನ್ನ ಪ್ರಾಯದವರನ್ನು ತಿದ್ದಿ ತೀಡಿ ಸಮಾಜಕ್ಕೆ ನೀಡಬೇಕು ಅಂತಹ ಹೊಣೆ ನಿಮಗಿದೆ. ಒಂದು ಮಾತು, ಮನಬಲ್ಲಾದ್ರೆ ಕೋಟಿ ಮನಬಲ್ಲಾದ್ರೆ ಇಲ್ಲ, ನಾನು ಬದುಕುವುದಿಲ್ಲ ಅಂತ ನನ್ನ ಮನಸ್ಸು ಒತ್ತಿಕೊಳ್ತಾ ಇದೆ. ಆದರೆ ಒಬ್ಬರನ್ನೊಬ್ಬರು ವಿರೋಧಿಸುತ್ತಿದ್ದಂತಹ ನೀವೆಲ್ಲ ಅನ್ಯೋನ್ಯತೆ ಇಲ್ಲ, ಅಣ್ಣ ತಮ್ಮಂದಿರಂತೆ ಇರ್ತೇವೆ ಅಂತ ನನಗೊಂದು ಮಾತು ಅಷ್ಟೇ ಸಾಕು. ಅದೇ ನನಗೆ ಸಮಾಧಾನ. ಆದರೆ ಒಂದು ಮಾತು, ಆದರೆ ನನ್ನ ಹೆಸರು ಉಳಿಯುತ್ತದೆ. ಮಾಯೆಯನ್ನು ಸೇರಿ ಎಲ್ಲರನ್ನು ರಚಿಸ್ತೇನೆ. ಗರಡಿ ಕಟ್ಟಿ ನನ್ನನ್ನು ಆರಾಧಿಸುವುದಕ್ಕೆ ನೀವೆಲ್ಲರೂ ಮುಂದಾಗಿ ವ್ಯವಸ್ಥೆಯನ್ನು ಮಾಡಿ. ಆದರೆ ಸ್ವಲ್ಪ ಹೊತ್ತಿನ ಮರೆಯಲ್ಲಿ ನನ್ನ ತಮ್ಮ ಬರುವ ಗೊತ್ತಾಯಿತು. ಬರಿದು ದುರದೊಳು ಮುರಿದು ತೋರ್ತೆಡು
ದಯೆಯ ಬೇಡೋ ಮಾರಿ ಮುರಿದಳು ನೀರಿ ದುರದಳು ದೂರ ಹೋದಳು ದುರದಿ ಜಯಮದು ಹರ ಹರ ಎಷ್ಟು ಸಾರಿ ಹೇಳಿದ್ರು ನೀನು ನನ್ನ ಮಾತನ್ನು ಕೇಳಿಲ್ಲ. ನೀನು ಯುದ್ಧಕ್ಕೆ ಹೋಗಬೇಡ ಅಂತ ಸಾರಿ ಸಾರಿ ಹೇಳಿದ್ರು ಕೇಳಿಲ್ಲ. ಯುದ್ಧಕ್ಕೆ ಬಂದು ಈ ಗತಿಯಾಗಿ ಹೋಯ್ತು. ಎಲ್ಲಿ ಹೋದ್ರು ಅವರು? ಯಾರು ಮಾಡಿದ್ರು? ಹೇಳು ಸತ್ಯ. ಅಣ್ಣ ಸೈರ ಯಾಕೆ ಸಮಾಧಾನ ಹೊಂದಿದ್ದು ಸಿಟ್ಟಾಗಬೇಡ, ಯಾರನ್ನೂ ಕೊಲ್ಲುವುದಕ್ಕೆ ಮುಂದಾಗಬೇಡ. ನನ್ನ ಆಣೆ ಅಣ್ಣ ಮಾತಿನಿಂದ ನನ್ನನ್ನು ಕಟ್ಟಿ ಹಾಕಿದೆ. ಏನಣ್ಣ? ನನ್ನ ದೇಹದ ಕರೆಪಿನಂತೆ ಅನುಸರಿಸಿ ಹೌದಣ್ಣ. ನಿನ್ನನ್ನು ಬಿಟ್ಟು ನಾವೇ ನನ್ನನ್ನು ಬಿಟ್ಟು ನಿಂತಿಲ್ಲ. ಇಲ್ಲ ಅಣ್ಣ. ಧರ್ಮಕ್ಕಾಗಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಬದುಕಿನಲ್ಲಿ ಸ್ವಾರ್ಥವನ್ನು ಇರಿಸಿಕೊಂಡವರಲ್ಲ, ಅರ್ಥಕ್ಕಾಗಿಯೇ ಬದುಕನ್ನು ಸಾಗಿಸಿದೆವು. ಅಣ್ಣ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಹಾನಗರ ಕಾಣ್ತಾ ಉಂಟು. ಗಂಟೆಯ ಸತ್ತು ಕೇಳಿಸ್ತಾ ಇದೆ. ಹೌದು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚಕರ ಆರತಿ ಪೂಜೆಯನ್ನು ಸೇರಿಸಲಾಗಿದೆ. ರಥ ಎಳೆಯುತ್ತಾ ಇದ್ದಾರೆ. ಗರುಡ ಪಕ್ಷಿ ಆಕಾಶ ಮಾರ್ಗದಲ್ಲಿ ಸುತ್ತುತ್ತಿರುವುದನ್ನು ಕಣ್ಣುಗಳಿಗೆ ಕಾಣಿಸ್ತಾ ಇದೆ. ಸ್ವರ್ಗದಲ್ಲಿ ನನ್ನಂಬೆ ನನ್ನ ಕಣ್ಣುಗಳಿಗೆ ಗೋಚರಿಸ್ತಾ ಇದ್ದಾರೆ. ಆಕೆಯ ಕರೆ ನನ್ನ ಕಿಬ್ಬರಿಗೆ ಕೇಳಿಸ್ತಾ ಇದೆ. ಅಣ್ಣ ಅಣ್ಣ ಬೆಂದನೆ ಒಡ ಹುಟ್ಟಿದಾತನೋ ಸಂದರೈ ಕಣನೊಳಗೆ ಸಂದರೈ ಕಣನೊಳಗೆ ಮಕ್ಕಳ ಕಂದಿದುವುದು ದೂರದಲ್ಲಿ ನನ್ನ ಅಣ್ಣ ಪ್ರಾಣ ಬಿಟ್ಟ. ಇಷ್ಟರವರೆಗೆ ಬದುಕು ಚೆನ್ನೈಗೆ ಯಾಕೆ ಅಂತಂದ್ರೆ ಅಣ್ಣನಿಗೆ ಬೇಕಾಗಿ ನನ್ನ ಬದುಕಾಗಿತ್ತು. ನಮ್ಮಿಬ್ಬರ ಜೀವನ ಹಾಲು ನೀರಿನಾಗಿತ್ತು. ಆದ್ರೆ ಈ ಹೊತ್ತು ನನ್ನ ಅಣ್ಣ ಬಿಟ್ಟು ನನ್ನ ತಾಯಿಯ ಮಡಿಲನ್ನು ಸೇರಿದ. ನನ್ನ ಅಣ್ಣ ಇಲ್ಲದ ಪ್ರಪಂಚ ನನಗೆ ಬೇಕು. ಖಂಡಿತ ಅಣ್ಣ, ಇದು ನಿನ್ನ ತಮ್ಮ. ನಿನ್ನ ಬಳಿಗೆ ಬರ್ತೇನೆ, ನಿನ್ನ ಬಳಿಗೆ ಬರ್ತೇನೆ. ಅದು ಕೋಡುಗಲ್ಲು ಕಾಣುತ್ತಾ ಉಂಟು. ಆ ಕೋಡುಗಲ್ಲಿಗೆ ನನ್ನ ತಲೆಯನ್ನು ತಚ್ಚಿಕೊಂಡು ನಾನು ಸಾಯುತ್ತೇನೆ. ಕೋಟಿ ಚೆನ್ನಯರು ಕಾಯವನ್ನು ಬಿಟ್ಟು ಮಾಯವನ್ನು ಸೇರಿದ್ದಾರೆ. ಮೃತದೇಹಕ್ಕೆ ಮಾಡಬೇಕಾದ ಪ್ರಕ್ರಿಯೆಲ್ಲವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ದೇವೆ.
ಮಾಯವನ್ನು ಸೇರುವಂತಹ ಹೊತ್ತಿನಲ್ಲಿ ಕೋಟಿ ಆಡಿದ ಮಾತು, ಗರಡಿಯನ್ನು ಕಟ್ಟಿ ಆ ಮೂಲಕವಾಗಿ ನಮ್ಮನ್ನು ನಂಬಿಕೊಂಡು ಬನ್ನಿ, ಕಷ್ಟ ಬಂದ ಕಾಲದಲ್ಲಿ ನಿಮ್ಮ ಇಷ್ಟಾರ್ಥವನ್ನೇ ಈಡೇರಿಸಿಕೊಡುತ್ತೇನೆ. ಆದ್ದರಿಂದ ತುಳುನಾಡಿನಲ್ಲಿ ಆದಿಗರಡಿಯಾಗಿ 8 ಕಡೆಯಲ್ಲಿ ನಾವು ಗರಡಿಯನ್ನು ನಿರ್ಮಿಸಿದ್ದೇವೆ. ಮೂಲ ಗರಡಿಯಾಗಿ ಎಣಮೂರಿನಲ್ಲಿ ಮೂಲ ಗರಡಿಯನ್ನು ನಿರ್ಮಿಸಿ ತುಳುನಾಡಿನಾದ್ಯಂತ 58 ಗರಡಿಗಳನ್ನು ನಿರ್ಮಿಸಿ 12 ಮರದಿಂದ ವಿಗ್ರಹವನ್ನು ಕೆತ್ತಿ ಕೋಟಿ ಚೆನ್ನಯ್ಯರನ್ನು ಆರಾಧಿಸಿಕೊಂಡು ಬರುವಂತಹ ವ್ಯವಸ್ಥೆಯನ್ನು ಮಾಡಿ ಆಯಿತು. ಯಾರು ಕೋಟಿ ಚೆನ್ನಯ್ಯರನ್ನು ನಂಬಿಕೊಂಡು ಬರುತ್ತಾರೋ ಅಂತವರ ಸಂಕಷ್ಟವೆಲ್ಲವೂ ಪರಿಹಾರವಾಗ್ತದೆ ಅನ್ನುವಂತಹ ತತ್ವ ಸಂದೇಶವನ್ನು ಸಾರುವಂತಹ ಈ ಪುಣ್ಯಕಥೆ, ಕಥಾಂತರ್ಗತವಾದಂತಹ ತತ್ವ ಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳ ದೇವರಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ರಾಮ ಕಥೆಗೆ ಮಧು ಮಧುರ ಈಗ ಬರ ಸುಖಗಳ ಒಡಿವ ರಾಮ ಕಥೆಗೆ ಮಧು ಮಧುರ ಸೂರ್ಯವಂಶದಾದ ಯಾಗದ ಪುಣ್ಯದ ಫಲವಾಗಿ ಭೂಮಿಗೆ ಜನಿಸಿದ ಶುಭವನ್ನು ಹರಸಿದ